ಮಾಡಿರುವಂತಹ ಕೆಲವು ಮಹನೀಯರು. ಉಳ್ಳಾಲದ ಒಳಪೇಟೆಯಲ್ಲಿ ಸುಮಾರು 8 ಸೆಂಟ್ಸ್ ಜಾಗದಲ್ಲಿ 2000 ಸ್ಕ್ವೇರ್ ಫೀಟ್ನ ಒಂದು ಸಣ್ಣ ಕಟ್ಟಡದಲ್ಲಿ 20 ವಿದ್ಯಾರ್ಥಿನಿಗಳೊಂದಿಗೆ ವಿಮೆನ್ಸ್ ಇಸ್ಲಾಮಿಕ್ PU ಕಾಲೇಜ್ ಅನ್ನು ಆರಂಭಿಸಿದರು. ಕಳೆದ 25 ವರ್ಷಗಳ ನಿರಂತರ ಪರಿಶ್ರಮ ಪ್ರಗತಿಯೊಂದಿಗೆ ಇಂದು ಈ 3.5 ಎಕರ್ನ ಒಂದು ಕ್ಯಾಂಪಸ್ನಲ್ಲಿ ಸುಮಾರು 1 ಲಕ್ಷ ಸ್ಕ್ವೇರ್ ಫೀಟ್ನ ವಿಸ್ತೀರ್ಣ ಹೊಂದಿರುವಂತಹ ಸುಮಾರು 3 ಕಟ್ಟಡಗಳಲ್ಲಿ ನರ್ಸರಿಯಿಂದ ಡಿಗ್ರಿವರೆಗೆ ಶಿಕ್ಷಣ ವ್ಯವಸ್ಥೆಯನ್ನು ವಿವಿಧ ಶಿಕ್ಷಣ ಸಂಸ್ಥೆಗಳ ಸಮೂಹದಿಂದ ನೀಡಲು ಶಕ್ತವಾಗಿದೆ ಎಂದು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೆ. ಈ ಒಂದು 25 ವರ್ಷಗಳ ಪರಿಶ್ರಮದ ಒಂದು ರಜತ ಮಹೋತ್ಸವ ಆಚರಣೆಯನ್ನು ನಾವು 2025-26ರ ಈ ಶೈಕ್ಷಣಿಕ ವರ್ಷದಾದ್ಯಂತ ನಡೆಸಿದೆವು. ಇವತ್ತು ಈ ಒಂದು ರಜತ ಮಹೋತ್ಸವ ವರ್ಷದ ಒಂದು ಸಮಾರೋಪ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ UT ಅಬ್ದುಲ್ ಖಾದರ್ ಮತ್ತು UT ಇಫ್ತಿಕಾರ್ ಇವರಿಬ್ಬರು ಬರಬೇಕಿತ್ತು. ಕಾರಣಾಂತರದಿಂದ UT ಅಬ್ದುಲ್ ಖಾದರ್ ರವರು ಬರಲಿಕ್ಕೆ ಸಾಧ್ಯ ಇಲ್ಲವೆಂದು, ಆದರೆ UT ಇಫ್ತಿಕಾರ್ ರವರು ನಮ್ಮನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಬಂದು ಸೇರಲಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಹಿರಾ ಶಿಕ್ಷಣ ಸಂಸ್ಥೆಗಳ ಸಮೂಹದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೆ. ನಮ್ಮ ಇನ್ನೋರ್ವ ಅತಿಥಿ ವಿಜಯಲಕ್ಷ್ಮಿ ಪ್ರಸಾದ್ ಕಲ್ಲಿಮಾರ್. ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ತುಳು ಭಾಷೆಯ ಮೊದಲ ಬ್ಯಾಚ್ನ ಪ್ರಥಮ ಗೋಲ್ಡ್ ಮೆಡಲಿಸ್ಟ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರು, ಲಯನ್ಸ್ ಜಿಲ್ಲೆ 317D ಇದರ ಮಾಜಿ ಲಯನೆಸ್ ಸಂಯೋಜಕಿ ಆಗಿದ್ದಾರೆ. ಹಾಗೂ ನಮ್ಮ ಕಾಲೇಜಿನ ಬಗ್ಗೆ ತುಂಬ ಅಭಿಮಾನವಿರುವಂತಹ ಒಂದು ವ್ಯಕ್ತಿತ್ವ. ನಾನು ಅವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಪ್ರಗತಿಯಲ್ಲಿ ತನ್ನ ಬೆಂಬಲ, ಶೈಕ್ಷಣಿಕ ಅಭಿವೃದ್ಧಿ, ಶಿಕ್ಷಕರ ತರಬೇತಿ ಇತ್ಯಾದಿಗಳಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಜನಾಬ್ ಮೊಹಮ್ಮದ್ ಅಬ್ದುಲ್ಲಾ ಜಾವೇದ್ ರವರು ಇನ್ನೋರ್ವ ಅತಿಥಿಯಾಗಿದ್ದಾರೆ. ಇವರು ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ MSc ಹಾಗೂ ಸೋಷಿಯಾಲಜಿಯಲ್ಲಿ MA ಪದವಿ, ಅದೇ ರೀತಿ ಇಸ್ಲಾಮಿಕ್ ಸ್ಟಡೀಸ್ನಲ್ಲಿ ಸೆಂಟರ್ ಫಾರ್ ರಿಲಿಜಿಯಸ್ ಸ್ಟಡೀಸ್ ಆ್ಯಂಡ್ ಗೈಡೆನ್ಸ್ ಅಲಿಘರ್ ಇದರಿಂದ ವಿವಿಧ ಪದವಿಗಳನ್ನು ಹೊಂದಿರುವಂತಹ ಒಬ್ಬ ವಿಜ್ಞಾನಿ, ಮೇಧಾವಿಯಾಗಿದ್ದಾರೆ. ಇವರು AJ ಅಕಾಡೆಮಿ ಫಾರ್ ಸೈನ್ಸ್ ಆ್ಯಂಡ್ ರಿಸರ್ಚ್ ರಾಯಚೂರು ಇದರ ಡೈರೆಕ್ಟರ್ ಆಗಿದ್ದಾರೆ. ಇದರ ಮೂಲಕ ಸುಮಾರು 100-150 ಶಾಲೆಗಳಿಗೆ ಅವುಗಳ ಸ್ಕೂಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಬಾಲ್ಯದಿಂದಲೇ, ತನ್ನ ವಿದ್ಯಾರ್ಥಿ ಜೀವನದಿಂದಲೇ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನಲ್ಲಿ ಸಕ್ರಿಯರಾಗಿದ್ದು, ಕರ್ನಾಟಕ ರಾಜ್ಯದ SIO ರಾಜ್ಯಾಧ್ಯಕ್ಷರಾಗಿಯೂ, ನ್ಯಾಷನಲ್ ಜನರಲ್ ಸೆಕ್ರೆಟರಿಯಾಗಿಯೂ, ಅದೇ ರೀತಿ ಮುಂದೆ ಜಮಾತೆ ಇಸ್ಲಾಮಿ ಹಿಂದಿನ ರಾಜ್ಯಾಧ್ಯಕ್ಷರಾಗಿಯೂ ತನ್ನ ಹೊಣೆಗಾರಿಕೆಗಳನ್ನು ನಿರ್ವಹಿಸಿ ಇದೀಗ AJ ಅಕಾಡೆಮಿಯ ಮೂಲಕ ಸುಮಾರು 5 ರಾಜ್ಯಗಳಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೆ. ಇನ್ನೋರ್ವ ಅತಿಥಿ ಜಮಾತೆ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಮೊಹಮ್ಮದ್ ಕುಂಜಿ ಅವರು ಇವತ್ತು ನಮಗೆ ಬರಬೇಕಿತ್ತು. ಆದರೆ ಸಂಘಟನೆಯ ಒಂದು ಕೆಲಸ ಬೆಂಗಳೂರಿನಲ್ಲಿ ಇವತ್ತು ಅನಿವಾರ್ಯವಾಗಿ ಹೋಗಲಿಕ್ಕಿದ್ದುದರಿಂದಾಗಿ ಅವರು ಭಾಗವಹಿಸಲಿಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ.
ಅವರ ಸ್ಥಾನದಲ್ಲಿ ನಿನ್ನೆಯಷ್ಟೇ ನಾವು ಕೋರಿಕೊಂಡಾಗ ಜನಾಬ್ ಇಸ್ಹಾಕ್ ಪುತ್ತೂರ್ CA ಇವರು ಜಮಾತೆ ಇಸ್ಲಾಮಿಯಿಂದ ಮಂಗಳೂರು ನಾರ್ತ್ ಇದರ ಅಧ್ಯಕ್ಷರು, ಅವರು ಅತಿಥಿಯಾಗಿ ಬರಲು ಒಪ್ಪಿದ್ದಾರೆ. ನಾನು ಅವರನ್ನು ಕೂಡ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ವಿಶೇಷ ಅತಿಥಿಗಳಾಗಿ ಶರೀಫ್ ಸೂರಲ್ಪಾಡಿ ಹಾಗೂ ಮಹಫೂಜುರ್ ರಹಮಾನ್ NRIsಗಳು ಇಬ್ಬರು ನಮ್ಮ ಶೈಕ್ಷಣಿಕ ಸಂಸ್ಥೆಗಳ ಬೆಳವಣಿಗೆಯಲ್ಲಿ ತುಂಬ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದವರು. ಇವರನ್ನು ಕೂಡ ನಾನು ನಮ್ಮ ಶಿಕ್ಷಣ ಸಮೂಹ ಸಂಸ್ಥೆ ಮತ್ತು ಟ್ರಸ್ಟ್ನ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಂದೆ ಮೊಯ್ದೀನ್ ಸಾಹಬ್ ಡೆಲ್ಟಾ ಇವರು ಕೂಡ ನಮ್ಮ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರ ಹಾಜರಿಯನ್ನು ಗುರುತಿಸಿ ಅವರನ್ನು ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂತಹ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ AH ಮಹಮೂದ್, ಪ್ರೊಪ್ರೈಟರ್, ಕರ್ನಾಟಕ ಸ್ವಾಮಿಲ್ ಹಾಗೂ ಶಾಂತಿ ಎಜುಕೇಷನಲ್ ಟ್ರಸ್ಟ್, ಈ ಹಿರಾ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವಂತಹ ಶಾಂತಿ ಎಜುಕೇಷನಲ್ ಟ್ರಸ್ಟ್ನ ಚೇರ್ಮನ್ರಾದ AH ಮಹಮೂದ್ರವರನ್ನು ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೆ. ಅದೇ ರೀತಿ ವೇದಿಕೆ ಮೇಲಿರುವ ಎಲ್ಲ ನನ್ನ ಈ ಟ್ರಸ್ಟಿ ಸಹೋದ್ಯೋಗಿಗಳು, ಶಿಕ್ಷಣ ಸಂಸ್ಥೆಗಳ ಈರುವರು ಕರೆಸ್ಪಾಂಡೆಂಟ್ರಾದ K ಅಬ್ದುಲ್ ರಹಮಾನ್, ರಹಮತುಲ್ಲಾ ಸಾಹಬ್ ಹಾಗೂ ಈ ಒಂದು ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಹೆಡ್ ಮಿಸ್ಟ್ರೆಸ್, ಪ್ರಿನ್ಸಿಪಾಲ್ ಹಾಗೂ ಶಿಕ್ಷಣ ಮತ್ತು ಶಿಕ್ಷಕೇತರ ವೃಂದದವರಿಗೂ ಹಾಗೂ ನಮ್ಮ ಸ್ಟೂಡೆಂಟ್ಸ್ಗಳಿಗೂ ಹಾಗೂ ನಮ್ಮ ಪೋಷಕರು ಮತ್ತು ವಿಶೇಷ ಆಹ್ವಾನಿತರು, ನಮ್ಮ ಕರೆಗೆ ಓಗೊಟ್ಟು ಬಂದಿರುವಂತಹ ಎಲ್ಲ ಮಹನೀಯರಿಗೂ ಟ್ರಸ್ಟ್ ಮತ್ತು ಶಿಕ್ಷಣ ಸಂಸ್ಥೆಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Hearty welcome to one and all. Assalamu alaikum wa rahmatullahi wa barakatuh. From a humble beginning 25 years ago to becoming a beacon of learning today, Hira's journey has been shaped by the vision of our founders, the dedication of our teachers, and the passion of our students. Now, I invite Mrs. Samina Afshan, editor of Aura Women's Magazine, to take the stage for her introductory address. Bismillahirrahmanirrahim. Alhamdulillah. Assalatu wassalamu ala rasulillah wa man wala. ಹಿರಾ ಸಂಸ್ಥೆಯ ರಜತ ಮಹೋತ್ಸವ ಆಚರಣೆಯ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಶಾಂತಿ ಎಜುಕೇಷನಲ್ ಟ್ರಸ್ಟ್ನ ಚೇರ್ಮನ್ರಾದ ಜನಾಬ್ AH ಮಹಮೂದ್ ಅವರೇ, ದ ಹಿರಾ ಒಡಿಸ್ಸಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲು ಆಗಮಿಸಲಿರುವ ಸನ್ಮಾನ್ಯ UT ಇಫ್ತಿಖಾರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ವಿಜಯಲಕ್ಷ್ಮಿ ಕಲ್ಲಿಮಾರ್ ಅವರೇ, ಜನಾಬ್ ಅಬ್ದುಲ್ಲಾ ಜಾವೇದ್ ರವರೇ, ಜನಾಬ್ ಇಸ್ಹಾಕ್ ಪುತ್ತೂರ್ ಅವರೇ, ಮೌಲಾನಾ ಶುಯೇಬ್ ನದ್ವಿ ಅವರೇ, ಶಾಂತಿ ಎಜುಕೇಷನಲ್ ಟ್ರಸ್ಟ್ನ ಪದಾಧಿಕಾರಿಗಳೇ, ಸದಸ್ಯರೇ, ಹಿರಾ ಶಾಲೆ ಮತ್ತು ಕಾಲೇಜುಗಳ ಮುಖ್ಯೋಪಾಧ್ಯಾಯಿನಿಯರೇ, ಪ್ರಾಂಶುಪಾಲರೇ, ಅಧ್ಯಾಪಕ ವೃಂದದವರೇ, ಹಿರಾ ಸಂಸ್ಥೆಯಲ್ಲಿ ಮೊದಲ ದಿನದಿಂದಲೇ ಸೇವೆ ಸಲ್ಲಿಸುತ್ತಿರುವ ಆತ್ಮೀಯ ವಿಜಯಲಕ್ಷ್ಮಿ ಮ್ಯಾಮ್ ಅವರೇ, ದಿ ಹಿರಾ ಒಡಿಸ್ಸಿಯ ಸಂಪಾದಕಿ ಫರ್ಹಾನರವರೇ, ವಿದ್ಯಾರ್ಥಿಗಳೇ, ದಾನಿಗಳೇ, ಹಿತೈಷಿಗಳೇ, ಪೋಷಕರೇ, ರಜತ ಮಹೋತ್ಸವ ಆಚರಣೆ ಹಾಗೂ ರಜತ ಮಹೋತ್ಸವದ ಸ್ಮರಣ ಸಂಚಿಕೆ ಬಿಡುಗಡೆಯ ಈ ವಿಶೇಷ ಸಮಾರಂಭದಲ್ಲಿ ನಿಮ್ಮನ್ನುದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲು ನನಗೆ ಅಪಾರ ಸಂತೋಷವಾಗ್ತಾ ಇದೆ. ಇಂದು ನಾವು ಕೇವಲ ಒಂದು ಶಿಕ್ಷಣ ಸಂಸ್ಥೆಯ ಯಶಸ್ಸನ್ನು ಆಚರಿಸುತ್ತಿಲ್ಲ, ನಾವೊಂದು ದೂರದೃಷ್ಟಿಯಂದು, ಒಂದು ಕನಸನ್ನು, ಒಂದು ಹೋರಾಟವನ್ನು, ಒಂದು ತ್ಯಾಗವನ್ನು ಮತ್ತು ಮುಖ್ಯವಾಗಿ ಶಿಕ್ಷಣದ ಮೂಲಕ ಪೀಳಿಗೆಗಳನ್ನು ಸಬಲೀಕರಿಸುವ ಒಂದು ಮಹತ್ತರವಾದ ಬದ್ಧತೆಯನ್ನು ಸಂಭ್ರಮಿಸುತ್ತಿದ್ದೇವೆ. 25 ವರ್ಷಗಳ ಹಿಂದೆ 2000 ಇಸವಿಯಲ್ಲಿ ದೂರದೃಷ್ಟಿಯುಳ್ಳ ಕೆಲವು ವ್ಯಕ್ತಿಗಳು ಒಂದು ಧೈರ್ಯಶಾಲಿ ಕನಸನ್ನು ಕಂಡರು.
ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಅವಕಾಶಗಳು ಸೀಮಿತವಾಗಿದ್ದ ಕಾಲಘಟ್ಟವದು. ಯುವತಿಯರಿಗೆ ಶಿಕ್ಷಣ, ಆ ಕಾಲದಲ್ಲಿ ಯುವತಿಯರಿಗೆ ಶಿಕ್ಷಣ, ಗೌರವ, ಆತ್ಮವಿಶ್ವಾಸ ಮತ್ತು ನಾಯಕತ್ವದ ದಾರಿಗಳನ್ನು ತೆರೆದಿಡುವ ಶಿಕ್ಷಣ ಸಂಸ್ಥೆಯೊಂದನ್ನು ನಿರ್ಮಿಸುವ ಕನಸನ್ನು ಅವರು ಕಂಡರು. ಶಿಕ್ಷಣದ ಕುರಿತು ನಾವು ಮಾತನಾಡುವಾಗ ಇಸ್ಲಾಂ ಧಾರ್ಮಿಕ ಜ್ಞಾನ ಮತ್ತು ಉಪಯುಕ್ತವಾದ ಲೌಕಿಕ ಜ್ಞಾನಗಳ ನಡುವೆ ಯಾವುದೇ ವಿಭಜನೆ ಮಾಡುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡುವುದು ಬಹಳ ಮುಖ್ಯ. ಸತ್ಯವಿಶ್ವಾಸ, ಉತ್ತಮ ಚಾರಿತ್ರ್ಯ ಮತ್ತು ನೈತಿಕ ಮೌಲ್ಯಗಳನ್ನು ಪೋಷಿಸುವುದರ ಜೊತೆಗೆ ಶಿಕ್ಷಕರು, ವೈದ್ಯರು, ವಿಜ್ಞಾನಿಗಳು, ಆಡಳಿತಗಾರರು, ಉದ್ಯಮಿಗಳು, ನ್ಯಾಯವಾದಿಗಳು ಮತ್ತು ವೃತ್ತಿಪರರಾಗಿ ಸಮಾಜಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡಲು ವ್ಯಕ್ತಿಗಳನ್ನು ಸಮರ್ಥಗೊಳಿಸುವ ಜ್ಞಾನವನ್ನು ಸಂಪಾದಿಸುವುದು, ಅದಕ್ಕಾಗಿ ಸಂಪನ್ಮೂಲಗಳ ವ್ಯವಸ್ಥೆ ಮಾಡುವುದು ಇಸ್ಲಾಮಿನ ಬೋಧನೆಯಾಗಿದೆ ಮತ್ತು ಒಂದು ಜವಾಬ್ದಾರಿಯುತ ಸಮಾಜದ ಕರ್ತವ್ಯ ಕೂಡ ಆಗಿದೆ. ಇದೇ ನಿಖರವಾದ ಸದುದ್ದೇಶವನ್ನಿಟ್ಟುಕೊಂಡೇ ಹಿರಾ ಸಂಸ್ಥೆ ಸ್ಥಾಪನೆಯಾಯಿತು. ಅದರ ಉದ್ದೇಶ ಕೇವಲ ಪದವೀಧರರನ್ನು ಸೃಷ್ಟಿಸುವುದಲ್ಲ, ಧಾರ್ಮಿಕ ಮೌಲ್ಯಗಳಲ್ಲಿ ದೃಢವಾಗಿ ನೆಲೆಗೊಂಡಿರುವುದರ ಜೊತೆಗೆ ಆಧುನಿಕ ಜಗತ್ತಿನ ಸವಾಲುಗಳು ಮತ್ತು ಅವಕಾಶಗಳನ್ನು ಎದುರಿಸಲು ಸಂಪೂರ್ಣವಾಗಿ ಸಿದ್ಧರಾಗಿರುವ ಯುವ ಜನತೆಯನ್ನು ಪೋಷಿಸುವುದೇ ಅದರ ಸ್ಥಾಪನೆಯ ಉದ್ದೇಶವಾಗಿತ್ತು. ತಮ್ಮ ಕುಟುಂಬ, ಸಮುದಾಯ, ಸಮಾಜ ಮತ್ತು ರಾಷ್ಟ್ರಕ್ಕೆ ಅರ್ಥಪೂರ್ಣವಾದಂತಹ ಕೊಡುಗೆ ನೀಡಲು ಸಮರ್ಥರಾಗಿರುವಂತಹ ಪ್ರಜೆಗಳನ್ನು ರಚಿಸುವುದೇ ಅದರ ಕನಸಾಗಿತ್ತು. ಹಿರಾ ತನ್ನ ಪಯಣವನ್ನು ಆರಂಭಿಸಿದಾಗ ಅದು ಒಂದು ಪದವಿ ಪೂರ್ವ ಕಾಲೇಜಾಗಿ ಆರಂಭವಾಯಿತು. ಅಲ್ಲಾಹನ ಅಪಾರ ಅನುಗ್ರಹ ಮತ್ತು ಸಮುದಾಯದ ನಿರಂತರ ಬೆಂಬಲದಿಂದ ಹಿರಾ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಬಂತು. ಇಂದು ಸಮಗ್ರ ಶಿಕ್ಷಣ ವ್ಯವಸ್ಥೆಯಾಗಿ ರೂಪುಗೊಂಡಿದೆ. ಒಂದು PU ಕಾಲೇಜಾಗಿ ಆರಂಭವಾದ ಈ ಸಂಸ್ಥೆ ಇಂದು ಕಿಂಡರ್ ಗಾರ್ಡನ್ನಿಂದ ಹಿಡಿದು ಪದವಿ ಶಿಕ್ಷಣದವರೆಗೆ ವಿದ್ಯಾರ್ಥಿಗಳನ್ನು ರೂಪಿಸುತ್ತಿದ್ದು, ವಿವಿಧ ಶೈಕ್ಷಣಿಕ ವಿಭಾಗಗಳು ಮತ್ತು ಅನೇಕ ರೀತಿಯ ಕಲಿಕೆಯ ಅವಕಾಶಗಳನ್ನು ಒದಗಿಸುತ್ತಿದೆ. ಈ ಬೆಳವಣಿಗೆ ಕೇವಲ ಸಂಸ್ಥೆಯ ಪ್ರಗತಿಯನ್ನು ಮಾತ್ರವಲ್ಲ, ಪೋಷಕರು ಮತ್ತು ಸಮುದಾಯವು ಹಿರಾ ಸಂಸ್ಥೆಯ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಶಿಕ್ಷಣದ ಮಾರ್ಗದಲ್ಲಿರುವ ಹೂಡಿಕೆ ಯಾವುದೇ ಸಮಾಜ ಮಾಡಬಹುದಾದ ಅತ್ಯಮೂಲ್ಯ ಹೂಡಿಕೆಯಾಗಿದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಒಬ್ಬ ಹೆಣ್ಣು ಮಗು ಶಿಕ್ಷಣ ಪಡೆದಾಗ ಅವಳು ಜ್ಞಾನ, ಆತ್ಮವಿಶ್ವಾಸ, ಆರ್ಥಿಕ ಸ್ವಾವಲಂಬನೆ ಮತ್ತು ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಮರ್ಥ್ಯವನ್ನು ಪಡೆಯುತ್ತಾಳೆ. ಇಂದು ಇಲ್ಲಿ ಸಮಾರೋಪಗೊಳ್ಳುತ್ತಿರುವ ಅಂದರೆ ಆಚರಿಸಲ್ಪಡುತ್ತಿರುವ ರಜತ ಮಹೋತ್ಸವದ ಆಚರಣೆಗಳು ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತವಾಗಿರಲಿಲ್ಲ. ಅವು ನಮ್ಮ ಆತ್ಮಾವಲೋಕನ, ಸಾಮಾಜಿಕ ಸಹಭಾಗಿತ್ವ ಮತ್ತು ಸಂಭ್ರಮದಿಂದ ಕೂಡಿದ ಒಂದು ವರ್ಷದ ಪಯಣವಾಗಿತ್ತು. ಒಂದು ವರ್ಷದುದ್ದಕ್ಕೂ ಇಲ್ಲಿ ಸಮಾರಂಭಗಳು ನಡೆದಿವೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ರಜತ ಮಹೋತ್ಸವ ವರ್ಷದ ಘೋಷಣೆಯೊಂದಿಗೆ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಈ ಆಚರಣೆಗಳು ಪ್ರಾರಂಭವಾಯಿತು. ಅಂದಿನಿಂದ ಹಿರಾ ಕುಟುಂಬದ ವಿವಿಧ ಆಯಾಮಗಳನ್ನು ಪ್ರತಿಬಿಂಬಿಸುವ ಹಲವಾರು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗಿತ್ತು. ಈ ನಿಟ್ಟಿನಲ್ಲಿ ಆಯೋಜಿಸಲಾದ ಒಂದು ಉತ್ಸಾಹಭರಿತ ಕಾರ್ನಿವಲ್ನಲ್ಲಿ ಸಮುದಾಯದ ಹುರುಪಿನ ಭಾಗವಹಿಸುವಿಕೆಯನ್ನು ನಾವೆಲ್ಲರೂ ಕಂಡಿದ್ದೇವೆ. ದಾನಿಗಳು ಮತ್ತು ಪೋಷಕರ ಸಮಾವೇಶ ಅವರೊಂದಿಗಿನ ಸಂಬಂಧಗಳನ್ನು ಮತ್ತಷ್ಟು ದೃಢಗೊಳಿಸಿದ್ದನ್ನು ನಾವು ಕಂಡಿದ್ದೇವೆ. ಹಳೆಯ ವಿದ್ಯಾರ್ಥಿಗಳ ಸಮಾವೇಶದ ಮೂಲಕ ಅಮೂಲ್ಯ ನೆನಪುಗಳನ್ನು ಪುನರುಜ್ಜೀವನಗೊಳಿಸಿದ್ದೇವೆ. ನೂತನ ವಿನ್ಯಾಸದ ವೆಬ್ಸೈಟ್ ಬಿಡುಗಡೆ ಮೂಲಕ ವೇಗವಾಗಿ ಬೆಳೆಯುತ್ತಿರುವ ಈ ಡಿಜಿಟಲ್ ಜಗತ್ತಿನೊಂದಿಗೆ ಹೆಜ್ಜೆ ಇಡಲಾಯಿತು. ರಕ್ತದಾನ ಶಿಬಿರ ಮತ್ತು ಇತರ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ನಮ್ಮ ಸಾಮಾಜಿಕ ಜವಾಬ್ದಾರಿಯ ಬದ್ಧತೆಯನ್ನು ಕೂಡ ಪುನರುಚ್ಚರಿಸಲಾಯಿತು. ಇಂದು ಬಿಡುಗಡೆಯಾಗುತ್ತಿರುವ ರಜತ ಮಹೋತ್ಸವ ಸ್ಮರಣ ಸಂಚಿಕೆಯು ಈ ಪಯಣದ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಕಳೆದ 25 ವರ್ಷಗಳಲ್ಲಿ ಹಿರಾ ಸಂಸ್ಥೆಯನ್ನು ರೂಪಿಸಿದ ನೆನಪುಗಳು, ಸಾಧನೆಗಳು, ಅನುಭವಗಳು ಮತ್ತು ಆಶಯಗಳನ್ನು ಈ ಪ್ರಕಟಣೆಯಲ್ಲಿ ಅದು ಅಡಗಿದೆ. ಸಂಸ್ಥಾಪಕರು, ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ದಾನಿಗಳು, ಪೋಷಕರು ಮತ್ತು ಹಿತೈಷಿಗಳು ಹಿರಾದ ಬೆಳವಣಿಗೆಗೆ ಯಾವ ಕೊಡುಗೆಯನ್ನು ನೀಡಿದಾರೋ ಅದನ್ನು ಪ್ರತಿಯೊಬ್ಬರಿಗೂ ಈ ಸ್ಮರಣ ಸಂಚಿಕೆ ಗೌರವವನ್ನು ಸಲ್ಲಿಸುತ್ತದೆ. ನಮ್ಮ ಸಾಧನೆಗಳನ್ನು ಸಂಭ್ರಮಿಸುತ್ತಿರುವ ಈ ಸಂದರ್ಭದಲ್ಲಿ ನಾವು ಭವಿಷ್ಯದತ್ತವೂ ಜವಾಬ್ದಾರಿಯುತ ದೃಷ್ಟಿಯಿಂದ ನೋಡುವ ಅಗತ್ಯವಿದೆ. ಅಲ್ಹಮ್ದುಲಿಲ್ಲಾಹ್, ಇಂದು ಹಿರಾ ಸಂಸ್ಥೆಯು ಉತ್ತಮ ಮೂಲಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ ಉತ್ತಮವಾಗಿದ್ದು ಸೌಲಭ್ಯಗಳನ್ನು ಹೊಂದಿದೆ. ನಮ್ಮ ಬಳಿ ತರಗತಿ ಕೊಠಡಿಗಳು, ಪ್ರಯೋಗಾಲಯಗಳು, ಕಲಿಕಾ ಕೇಂದ್ರಗಳು ಮತ್ತು ಅನೇಕ ಶೈಕ್ಷಣಿಕ ಸಂಪನ್ಮೂಲಗಳಿವೆ. ಇವುಗಳನ್ನು ಯಾವುದೇ ಶಿಕ್ಷಣ ಸಂಸ್ಥೆ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಆದರೆ
ಗಮನದಲ್ಲಿರಬೇಕಾದ, ನಿಮ್ಮ ಗಮನಕ್ಕೆ ತರಬೇಕಾದ ವಿಷಯ ಏನು ಅಂತ ಹೇಳಿದರೆ, ಈ ಸೌಲಭ್ಯಗಳ ಸಂಪೂರ್ಣ ಸಾಮರ್ಥ್ಯವನ್ನು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗಲಿಲ್ಲ. ಅದು ಬಹಳ ಪ್ರಾಮಾಣಿಕವಾಗಿ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ. ಇದು ಕೇವಲ ಒಂದು ಸವಾಲಲ್ಲ, ಇದು ಒಂದು ಮಹತ್ತರ ಅವಕಾಶವೂ ಆಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಸಮುದಾಯದ ಮುಖಂಡರು, ಇಲ್ಲಿ ನೆರೆದಿರುವಂತಹ ಸಮುದಾಯದ ಮುಖಂಡರು, ಧಾರ್ಮಿಕ ನಾಯಕರು, ಸಾಮಾಜಿಕ ಸಂಘಟನೆಗಳು, ಹಳೆಯ ವಿದ್ಯಾರ್ಥಿಗಳು, ದಾನಿಗಳು ಮತ್ತು ಹಿತೈಷಿಗಳೆಲ್ಲರಿಗೂ ವಿನಮ್ರ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇನೆಂದರೆ, ಈ ಸೌಲಭ್ಯಗಳು ಮತ್ತು ಅವಕಾಶಗಳು ಹೆಚ್ಚು ಹೆಚ್ಚು ಅರ್ಹ ವಿದ್ಯಾರ್ಥಿನಿಯರಿಗೆ ತಲುಪುವಂತೆ ನಾವು ಒಟ್ಟಾಗಿ ಕಾರ್ಯನಿರ್ವಹಿಸೋಣ. ಹಿರಾದಲ್ಲಿ ಲಭ್ಯವಿರುವಂತಹ ಶೈಕ್ಷಣಿಕ ಅವಕಾಶಗಳ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋಣ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವಂತೆ ಕುಟುಂಬಗಳನ್ನು ಪ್ರೋತ್ಸಾಹಿಸೋಣ. ಪ್ರವೇಶಾತಿ, ವಿದ್ಯಾರ್ಥಿ ವೇತನ, ಸಮುದಾಯ ಸಂಪರ್ಕ ಮತ್ತು ಸಾರ್ವಜನಿಕ ಜಾಗೃತಿಯ ಕಾರ್ಯಗಳನ್ನು ಇನ್ನಷ್ಟು ಬಲಪಡಿಸೋಣ. ಹೀಗೆ ಮಾಡಿದರೆ ಮಾತ್ರ ಹಿರಾ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಸಾಕಾರಗೊಳಿಸಬಲ್ಲದು. ಈ ಮೂಲ ಸೌಕರ್ಯಗಳು, ಈ ಇನ್ಫ್ರಾಸ್ಟ್ರಕ್ಚರ್ ದೂರದೃಷ್ಟಿಯುಳ್ಳ ಮಹನೀಯರ ತ್ಯಾಗ ಮತ್ತು ಅನೇಕ ದಾನಿಗಳ ಉದಾರತೆಯಿಂದ ನಿರ್ಮಾಣಗೊಂಡಿದೆ. ಅವುಗಳನ್ನು ಸಮುದಾಯದ ಶೈಕ್ಷಣಿಕ ಅಗತ್ಯಗಳ ಸೇವೆಗಾಗಿ ಸಂಪೂರ್ಣ ಬಳಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸಹೋದರ ಸಹೋದರಿಯರೇ, ಹಿರಾ ಶಿಕ್ಷಣ ಸಂಸ್ಥೆಯ ಸ್ಥಾಪನೆಯ ಕನಸು ಕಂಡ ಇಬ್ಬರು ಮಹನೀಯರು ಇಂದು ನಮ್ಮೊಂದಿಗಿಲ್ಲ. ಅವರು ತಮ್ಮ ಕರ್ತವ್ಯಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಿ ಈ ನಶ್ವರ ಲೋಕದಿಂದ ನಿರ್ಗಮಿಸಿದ್ದಾರೆ. ಅವರಲ್ಲಿ ಒಬ್ಬರು ಜನಾಬ್ ಕೆ ಮೊಹಮ್ಮದ್ ಅವರು. ಅವರ ಕೊಡುಗೆಗಳು ಈ ಸಂಸ್ಥೆಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಅಚ್ಚೊತ್ತಲ್ಪಟ್ಟಿದೆ. ಸಂಸ್ಥೆಯ ಆರಂಭಿಕ ದಿನಗಳಲ್ಲಿ ಅವರು ನಿರಂತರವಾಗಿ ಸಂಚರಿಸಿ ಅನೇಕ ಬಾಗಿಲುಗಳನ್ನು ತಟ್ಟಿ ಹಿತೈಷಿಗಳು ಮತ್ತು ದಾನಿಗಳನ್ನು ಭೇಟಿ ಮಾಡಿ ಬೆಂಬಲವನ್ನು ಸಂಗ್ರಹಿಸುವಲ್ಲಿ ಅಪಾರ ಶ್ರಮ ವಹಿಸಿದ್ದರು. ಇಂದು ಹಿರಾ ಸಂಸ್ಥೆ ದೃಢವಾಗಿ ನಿಂತಿರುವ ಅಡಿಪಾಯವು ಅವರ ಸಮರ್ಪಣೆ, ಪರಿಶ್ರಮ ಮತ್ತು ಶಿಕ್ಷಣದ ಮೇಲಿನ ಬದ್ಧತೆಯ ಫಲವಾಗಿದೆ. ಇನ್ನೊಬ್ಬರು ಶಾಂತಿ ಎಜುಕೇಷನಲ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ನಮ್ಮ ಪ್ರೀತಿಯ ಜನಾಬ್ KM ಶರೀಫ್ ಸಾಹಬ್ ಅವರು. ಸಮುದಾಯದ ಹೆಣ್ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅನುಕೂಲಕರವಾದ ಅವಕಾಶ ಕಲ್ಪಿಸಿಕೊಡಲೇಬೇಕು ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ಅವರು ಸಂಸ್ಥೆಯೊಂದನ್ನು ಸ್ಥಾಪಿಸುವ ಕನಸು ಕಂಡರು. ಎಲ್ಲವನ್ನು ಪ್ರಾಯೋಗಿಕವಾಗಿಯೇ ಚಿಂತಿಸುವ ಅವರು ಆ ಕನಸನ್ನು ವಾಸ್ತವಿಕತೆಗೆ ಪರಿವರ್ತಿಸಲು ಶತಪ್ರಯತ್ನ ಮಾಡಿದ ದೂರದೃಷ್ಟಿಯ ನಾಯಕ. ಅವರ ದೂರದೃಷ್ಟಿ ಮತ್ತು ಪರಿಶ್ರಮವೇ ನಾವಿಂದು ಹೆಮ್ಮೆಯಿಂದ ಗೌರವಿಸುವ ಸಂಸ್ಥೆಗೆ ಅಡಿಪಾಯ ಹಾಕಿತು. ಇಂದು ಹಿರಾ ಸಂಸ್ಥೆ ಈ ಮಹತ್ವದ ಮೈಲಿಗಲ್ಲುಗಳನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮನ್ನಗಲಿರುವ ಇವರಿಬ್ಬರನ್ನು ನಾವು ಗೌರವ ಮತ್ತು ಕೃತಜ್ಞತೆಯೊಂದಿಗೆ ಸ್ಮರಿಸುತ್ತಿದ್ದೇವೆ. ಅವರು ಇಂದು ನಮ್ಮೊಂದಿಗಿಲ್ಲದಿದ್ದರೂ ಅವರ ಮಾರ್ಗದರ್ಶನ ಇನ್ನೂ ನಮ್ಮ ಪಥವನ್ನು ಬೆಳಗಿಸುತ್ತಿದೆ. ಹಿರಾದ ಪ್ರತಿಯೊಂದು ತರಗತಿ ಕೊಠಡಿ, ಪ್ರತಿಯೊಬ್ಬ ಪದವೀಧರೆ ಮತ್ತು ಇಲ್ಲಿಂದ ಹೊರಹೊಮ್ಮಿದ ಪ್ರತಿಯೊಂದು ಯಶೋಗಾಥೆಯೂ ಅವರ ಕನಸಿನ ಜೀವಂತ ಸಾಕ್ಷಿಯಾಗಿದೆ. ಅಲ್ಲಾಹ್ ಅವರಿಬ್ಬರ ಸೇವೆಗಳನ್ನು ಸ್ವೀಕರಿಸಲಿ, ಅವುಗಳನ್ನು ಅವರ ಸತ್ಕರ್ಮದ ಖಾತೆಯಲ್ಲಿ ಸೇರಿಸಲಿ ಮತ್ತು ಸ್ವರ್ಗದಲ್ಲಿ ಅವರಿಗೆ ಅತ್ಯುನ್ನತ ಸ್ಥಾನವನ್ನು ದಯಪಾಲಿಸಲಿ. ಇಂದಿನ ಸಮಾರಂಭದಲ್ಲಿ ದ ಹಿರಾ ಒಡಿಸ್ಸಿ ಎಂಬ ರಜತ ಮಹೋತ್ಸವದ ಸ್ಮರಣಿಕೆಯನ್ನು ಬಿಡುಗಡೆಗೊಳಿಸಲಾಗುವುದು. ಹಿರಾ ನಡೆದು ಬಂದ ದಾರಿ ಮತ್ತದರ ಪಯಣದ ಕುರಿತು ಒಂದು ಡಾಕ್ಯುಮೆಂಟ್ರಿಯನ್ನು ನಾವು ವೀಕ್ಷಿಸಲಿದ್ದೇವೆ. ಹಿರಾ ಒಡೆಸ್ಸಿ ಅಂದರೆ ಅ ಲಾಂಗ್ ಆ್ಯಂಡ್ ಎಕ್ಸೈಟಿಂಗ್ ಜರ್ನಿ, ಒಂದು ದೀರ್ಘ ಮತ್ತು ಆಸಕ್ತಿದಾಯಕ ಪ್ರಯಾಣ. ಈ ಸ್ಮರಣಿಕೆಯನ್ನು ಸನ್ಮಾನ್ಯ UT ಇಫ್ತಿಖಾರ್ ಅವರು ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಕೆಲವು ಸಾಧಕರನ್ನು ಇಂದು ಇಲ್ಲಿ ಸನ್ಮಾನಿಸಲಾಗುವುದು ಹಾಗೂ ಮುಖ್ಯ ಅತಿಥಿಗಳ ಸ್ಫೂರ್ತಿದಾಯಕ ಮಾತುಗಳನ್ನು ಆಲಿಸುವ ಸೌಭಾಗ್ಯವು ಇಂದು ನಮಗೆಲ್ಲರಿಗೂ ನಮ್ಮನ್ನು ಕಾಯುತ್ತಿದೆ. ಸಭಿಕರೇ, ಹಿರಾ ಸಂಸ್ಥೆಗಳ 25 ವರ್ಷಗಳ ಸಾಧನೆಯನ್ನು ಸ್ಮರಿಸುತ್ತಿರುವ ಈ ಸಂದರ್ಭದಲ್ಲಿ ಈ ಸಂಸ್ಥೆ ಸ್ಥಾಪಿತವಾದ ಮೂಲ ಆದರ್ಶಗಳನ್ನು ಪುನರುಜ್ಜೀವನಗೊಳಿಸೋಣ. ಮುಂದಿನ 25 ವರ್ಷಗಳು, ಇನ್ನು ಬರುವ 25 ವರ್ಷಗಳು ಇನ್ನಷ್ಟು ಮಹತ್ತರ ಸಾಧನೆಗಳಿಗೆ ಇದು ಸಾಕ್ಷಿಯಾಗಲಿ. ಹಿರಾ ಸಂಸ್ಥೆಯು ಆತ್ಮವಿಶ್ವಾಸದಿಂದ ಕೂಡಿದ, ಸಾಮರ್ಥ್ಯವುಳ್ಳ, ದಯಾಪರವಾದ ಹಾಗೂ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಸಕಾರಾತ್ಮಕವಾದ ಕೊಡುಗೆ ನೀಡುವ ಪೀಳಿಗೆಯನ್ನು ರೂಪಿಸುತ್ತಲೇ ಇರಲಿ ಎಂದು ನಾವು ಪ್ರಾರ್ಥಿಸೋಣ. ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಸಂಪೂರ್ಣ ಹಿರಾ ಕುಟುಂಬದ ಪರವಾಗಿ ಈ ಪಯಣಕ್ಕೆ ಕೊಡುಗೆ ನೀಡಿದ ಪ್ರತಿಯೊಬ್ಬರಿಗೂ ಹಾಗೂ ಇಂದು ಈ ಮಹತ್ವದ ಸಂದರ್ಭದಲ್ಲಿ ಭಾಗವಹಿಸಲು ಆಗಮಿಸಿರುವ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತಿದ್ದೇನೆ. ಸರ್ವಶಕ್ತನಾದ ಸೃಷ್ಟಿಕರ್ತನು ಹಿರಾ ಸಂಸ್ಥೆಯನ್ನು ಅನುಗ್ರಹಿಸಲಿ. ಅದರ ಸ್ಥಾಪಕರು, ದಾನಿಗಳು, ಶಿಕ್ಷಕರು ಮತ್ತು ಬೆಂಬಲಿಗರೆಲ್ಲರಿಗೂ ಉತ್ತಮ ಪ್ರತಿಫಲವನ್ನು ನೀಡಲಿ. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಸೇವೆ ಮತ್ತು ಶ್ರೇಷ್ಠತೆಯ
ಒಳ್ಳೆಯ ದಾರಿಯಲ್ಲಿ ನಮ್ಮನ್ನು ಮುನ್ನಡೆಸಲಿ. ಜಜಾಕುಮುಲ್ಲಾಹು ಖೈರನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. Thank you, madam, for your insightful and inspiring opening remarks. Your words have set a meaningful tone for today's program. I invite CA Ishaq Puttur, President of Jamaat Islami Hind, Mangalore North, to share his thoughts. Alhamdulillahi Rabbil Alameen. Assalatu wassalamu ala Rasulil Kareem wa ala alihi wa ashabi ajmain. ವೇದಿಕೆಯಲ್ಲಿ ಆಸೀನರಾಗಿರುವ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಜನಾಬ್ ಎಚ್ ಮೊಹಮ್ಮದ್ ಸಾಹಬ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜನಾಬ್ ಅಬ್ದುಲ್ಲಾ ಜಾವೇದ್ ಅವರೇ, ಶ್ರೀಮತಿ ವಿಜಯಲಕ್ಷ್ಮಿ ಅವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವ ಇತರ ಎಲ್ಲ ಗಣ್ಯ ಅತಿಥಿಗಳೇ, ಈ ಸಂಸ್ಥೆಯ ಪದಾಧಿಕಾರಿಗಳೇ, ಇಲ್ಲಿ ಒಟ್ಟು ಸೇರಿರುವ ಎಲ್ಲ ಸಹೋದರ ಸಹೋದರಿಯರೇ, ವಿದ್ಯಾರ್ಥಿ ಬಂಧುಗಳೇ, ಅಸ್ಸಲಾಮು ಅಲೈಕುಂ. ಈ ಸಂಸ್ಥೆಯ ಮಟ್ಟಿಗೆ ಇದೊಂದು ಸಂಭ್ರಮದ, ಸಂತೋಷದ ಒಂದು ಸಮಯ. 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂಭ್ರಮ ಇದು. 25 ವರ್ಷಗಳಿಗಿಂತ ಮುಂಚೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಹೆಚ್ಚೆಂದರೆ ಒಂದು SSLCವರೆಗೆ ಮಾತ್ರ ಕಲಿಯುತ್ತಾ ಇರುವಂತಹ ಒಂದು ಸನ್ನಿವೇಶ ಇತ್ತು. ಈಗಾಗಲೇ ಜನಾಬ್ ಕೆ ಎಂ ಅಶ್ರಫ್ ಸಾಹಬ್ ಅವರು ಸೂಚಿಸಿದಂತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಗತ್ಯವಾದಂತಹ ಸೌಲಭ್ಯಗಳು ಇಲ್ಲದಂತಹ ಸಂದರ್ಭದಲ್ಲಿ ಈ ಸಂಸ್ಥೆ ಇಂತಹ ಒಂದು ಶಾಲೆಯನ್ನು, ಕಾಲೇಜನ್ನು ಸ್ಥಾಪನೆ ಮಾಡಿತು. ಅದರ ಮೂಲಕ ಈ ಸಮಾಜಕ್ಕೆ ಒಳ್ಳೆಯ ಒಂದು ಸೇವೆಯನ್ನು ನೀಡಬೇಕು ಎನ್ನುವ ಉದ್ದೇಶದಿಂದ ಬಹಳ ತೆರೆದ ಮನಸ್ಸಿನೊಂದಿಗೆ ಕೆಲವು ಮಂದಿ ಸೇರಿಕೊಂಡು ಆರಂಭಿಸಿದಂತಹ ಸಂಸ್ಥೆ ಇದು. ಶಿಕ್ಷಣ ವ್ಯಾಪಾರೀಕರಣಗೊಂಡಿರುವಂತಹ ಒಂದು ಕಾಲದಲ್ಲಿ ಯಾವುದೇ ವೈಯಕ್ತಿಕ ಲಾಭವನ್ನು ಆಗ್ರಹಿಸದೆ ಕೇವಲ ದೇವ ಸಂಪ್ರೀತಿಯನ್ನು ಮಾತ್ರ ಉದ್ದೇಶವಾಗಿಟ್ಟುಕೊಂಡು, ಸಮಾಜದ ಕಳಕಳಿಯನ್ನು ಮುಂದಿಟ್ಟುಕೊಂಡು ಸಮಾಜಕ್ಕೆ ಒಳಿತಾಗಬೇಕು ಎನ್ನುವಂತಹ ಆಗ್ರಹದೊಂದಿಗೆ ಆರಂಭಿಸಲ್ಪಟ್ಟಂತಹ ಒಂದು ಸಂಸ್ಥೆ. ಅದೇ ರೀತಿ ಈಗಾಗಲೇ ಸೂಚಿಸಿದಂತೆ ಈ ಶಿಕ್ಷಣದ ಮೂಲಕ ಅವರಲ್ಲಿ ಧಾರ್ಮಿಕ ಪ್ರಜ್ಞೆಯು ಬೆಳೆಯಬೇಕು, ನೈತಿಕ ಮೌಲ್ಯಗಳು ಉಂಟಾಗಬೇಕು, ಮಾನವೀಯ ಮೌಲ್ಯಗಳು ಬೆಳೆಯಬೇಕು. ಆದ್ದರಿಂದ ಇಲ್ಲಿ ಮಕ್ಕಳನ್ನು ಸೇರಿಸುವಂತಹ ಪೋಷಕರು ಕೂಡ ಇಲ್ಲಿಂದ ಆಗ್ರಹಿಸುತ್ತಿರುವಂತಹದ್ದು ಒಳ್ಳೆಯ ಗುಣ ಸ್ವಭಾವದ ವಿದ್ಯಾರ್ಥಿಗಳು ಇಲ್ಲಿ ಬೆಳೆದು ಬರಬೇಕು ಅಂತ ಹೇಳಿ ಅವರು ಆಗ್ರಹಿಸ್ತಾರೆ. ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಮಕ್ಕಳ ಗುಣ ಸ್ವಭಾವಗಳನ್ನು ಉತ್ತಮಪಡಿಸುವಲ್ಲಿ ಈ ನಿಟ್ಟಿನಲ್ಲಿ ಇಲ್ಲಿ ಇಸ್ಲಾಮಿಕ್ ಸ್ಟಡೀಸನ್ನು ಕಲಿಸುತ್ತಿರುವಂತಹ ಆ ಡಿಪಾರ್ಟ್ಮೆಂಟಿಗೆ ಹೆಚ್ಚಿನ ಒಂದು ಹೊಣೆಗಾರಿಕೆ ಕೂಡ ಇದೆ. ಅವರಲ್ಲಿ ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳುವಂತಹದ್ದು, ಉತ್ತಮ ಸ್ವಭಾವವನ್ನು ಉಂಟು ಮಾಡುವಂತಹದ್ದು, ಈ ಕೆಲಸಕ್ಕೆ ಅವರು ಹೆಚ್ಚು ಒತ್ತು ಕೊಟ್ಟು ನಿರಂತರವಾಗಿ ಶ್ರಮಿಸಬೇಕಾಗ್ತದೆ. ಆದರೆ ಅದೇ ಸಂದರ್ಭದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಇಂತಹ ಒಂದು ಸಂಸ್ಥೆಗೆ ನಾವು ಸೇರಿಸಿದ್ದೇವೆ, ಇನ್ನೆಲ್ಲ ಅವರೇ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಅಂತ ಹೇಳುವಂತಹ ಒಂದು ಭಾವನೆಯನ್ನು ಕೂಡ ಇಟ್ಟುಕೊಳ್ಬಾರದು. ನಾವು ಮನೆಯಲ್ಲಿಯೂ ಕೂಡ ನಮ್ಮಿಂದಾದಂತಹ ಎಲ್ಲ ಪ್ರಯತ್ನವನ್ನು ಮಾಡಬೇಕು. ಅವರು ಒಳ್ಳೆಯ ಗುಣ ಸ್ವಭಾವವುಳ್ಳ ವ್ಯಕ್ತಿಗಳಾಗಬೇಕು ಮತ್ತು ಶಿಕ್ಷಣದಲ್ಲಿ ಧಾರಾಳವಾಗಿ ಸಾಧನೆಯನ್ನುಂಟು ಮಾಡುವಂತಹ ವ್ಯಕ್ತಿಗಳಾಗಬೇಕು ಎನ್ನುವಂತಹ ಚಿಂತನೆಯೊಂದಿಗೆ ಮನೆಯಲ್ಲಿ ಏನೆಲ್ಲ ರೀತಿಯ ಪ್ರಯತ್ನವನ್ನು ಮಾಡಬೇಕಾಗಿದೆ ಆ ಪ್ರಯತ್ನವನ್ನು ಅವರು ಮಾಡಬೇಕು. ಅದರ ಜೊತೆಗೆ ಮಕ್ಕಳ ಸ್ವಭಾವ ಗುಣಗಳು ಉತ್ತಮ ಆಗಬೇಕು ಅಂತ ಹೇಳಿ ಆದರೆ ತಂದೆ ತಾಯಿಯಂದಿರ ಸ್ವಭಾವ ಗುಣಗಳು ಕೂಡ ಉತ್ತಮ ಆಗಬೇಕು. ಮಕ್ಕಳು ಮೊದಲನೇದಾಗಿ ಕಲಿಯುವುದು ತನ್ನ ತಂದೆ ತಾಯಿಯನ್ನು ನೋಡಿಕೊಂಡು. ಆದ್ದರಿಂದ ಅವರ ಸ್ವಭಾವದಲ್ಲಿ ಏನೆಲ್ಲ ಕುಂದುಕೊರತೆಗಳಿವೆಯೋ ಆ ಎಲ್ಲ ಕುಂದುಕೊರತೆಗಳು ಕೂಡ ಮಕ್ಕಳಲ್ಲಿ ಇರ್ತದೆ. ಅದನ್ನು ಸರಿಪಡಿಸಬೇಕಾದಂತಹ ಮುಖ್ಯವಾದಂಥ ಹೊಣೆಗಾರಿಕೆ ಹೆತ್ತವರಲ್ಲಿಯೂ ಕೂಡ ಇದೆ. ಅದನ್ನು ನಾವು ಗಮನಿಸಬೇಕು.
ಆದ್ದರಿಂದ ಇದನ್ನು ಕೇವಲ ಇನ್ಸ್ಟಿಟ್ಯೂಷನ್ನಲ್ಲಿ ಮಾತ್ರ ಸರಿ ಮಾಡಬೇಕು ಅಂತ ಹೇಳಿ ಯಾರೂ ಭಾವಿಸಬಾರ್ದು. ಇನ್ಸ್ಟಿಟ್ಯೂಷನ್ನಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನು ಅವರು ಮಾಡಬೇಕಾದಂತಹ ಹೊಣೆಗಾರಿಕೆ ಅವರಿಗೆ ಇದೆ. ಅದೇ ರೀತಿ ಇಲ್ಲಿ 2 ರೀತಿಯ ಶಿಕ್ಷಣವನ್ನು ನೀಡ್ತಾ ಇರುವುದರಿಂದ ಎರಡೂ ಶಿಕ್ಷಣದಲ್ಲಿಯೂ ಕೂಡ ಅವರನ್ನು ಅತಿ ಹೆಚ್ಚು ಮುಂದುವರಿಸುವಂತಹ ಒಂದು ಜವಾಬ್ದಾರಿಕೆಯೊಂದಿಗೆ ಈ ಸಂಸ್ಥೆ ಕಾರ್ಯವೆಸಗ್ತಾ ಇದೆ. ಆಧುನಿಕ ಜಗತ್ತು ಅಂತ ಹೇಳುವಂತಹದ್ದು ಬಹಳ ವೇಗವಾಗಿ ಸಾಗ್ತಾ ಇದೆ, ತಂತ್ರಜ್ಞಾನದಲ್ಲಿ ಬಹಳ ವೇಗವಾಗಿ ಮುಂದುವರಿತಾ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಈ ಸಂದರ್ಭದಲ್ಲಿರುವಂತಹವರ ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಒಂದು ಶಿಕ್ಷಣ ವಿಧಾನವನ್ನು ರೂಪಿಸಬೇಕಾಗಿರುವಂತಹದ್ದು ಅತ್ಯಂತ ಅಗತ್ಯವಾದಂತಹ ವಿಚಾರ ಆಗಿದೆ. ಇದು ಅತ್ಯಂತ ಕಾಂಪಿಟೇಷನ್ ಇರುವಂತಹ ಸ್ಪರ್ಧಾತ್ಮಕವಾದಂತಹ ಯುಗದಲ್ಲಿ ನಾವು ಸಾಗ್ತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ ಆ ಸ್ಪರ್ಧೆಯೊಂದಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳಲಿಕ್ಕೆ ನಾವು ಸಿದ್ಧರಿಲ್ಲ ಎಂದಾದರೆ ನಮಗೆ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ತಂತ್ರಜ್ಞಾನ ಬಹಳ ವೇಗವಾಗಿ ಸಾಗ್ತಾ ಇದೆ. ಆದ್ದರಿಂದ ಆ ತಂತ್ರಜ್ಞಾನಕ್ಕೆ ಒಗ್ಗಿಕೊಂಡು ನಮ್ಮ ಕಾರ್ಯವಿಧಾನವನ್ನು, ಕಾರ್ಯಚಟುವಟಿಕೆಗಳನ್ನು, ಶಿಕ್ಷಣ ವಿಧಾನವನ್ನು ನಾವು ರೂಪಿಸಿಕೊಳ್ಳಬೇಕಾದಂತಹ ಅಗತ್ಯ ಇದೆ. ಬಹಳ ವೇಗವಾಗಿ ಸಾಗುತ್ತಿರುವಂತಹ ಒಂದು ತಾಂತ್ರಿಕ ಯುಗ. ಆದ್ದರಿಂದ ಬದಲಾವಣೆಗಳು ಬಹಳ ವೇಗವಾಗಿ ಹೋಗ್ತಾ ಇದೆ ಮತ್ತು ಮಕ್ಕಳ ಮನಸ್ಸನ್ನು ಕಲುಷಿತಗೊಳಿಸುವಂತಹ ಧಾರಾಳ ಉಪಕರಣಗಳು ಕೂಡ, ಧಾರಾಳ ವ್ಯವಸ್ಥೆಗಳು ಕೂಡ ಈ ಸಮಾಜದಲ್ಲಿದೆ. ಆದ್ದರಿಂದ ಅದರಿಂದ ಸಂರಕ್ಷಿಸುವಂತಹದ್ದು ಅಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಾವು ರೂಪಿಸಬೇಕಾದಂತಹ ಅಗತ್ಯ ಇದೆ. ಈಗ ಒಬ್ಬನಿಗೆ ತಿಳುವಳಿಕೆಯನ್ನು ಪಡೆಯುವುದಕ್ಕೆ ಬಹಳಷ್ಟು ವ್ಯವಸ್ಥೆಗಳಿವೆ. ChatGPTಗಳು, ಜೆಮಿನಿಗಳೆಲ್ಲ ಇರುವಂತಹ ಒಂದು ಸಂದರ್ಭ. ಪ್ರಶ್ನೆಗಳನ್ನೆಲ್ಲ ಅದರಲ್ಲಿ ಕೇಳಿಕೊಂಡು ಉತ್ತರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಪ್ರಶ್ನೆ ಕೇಳಲು ಕಲಿಬೇಕಾಗ್ತದೆ. ಪ್ರಶ್ನೆಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೇಳುವುದಾದರೆ ಅದಕ್ಕೆ ಒಳ್ಳೆಯ ರೀತಿಯ ಉತ್ತರ ಸಿಗ್ತದೆ. ಅದೇ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ನಾವು ಅವಲಂಬಿಸಲಿಕ್ಕೆ ಕೂಡ ಆಗುವುದಿಲ್ಲ. ನಮ್ಮದೇ ಆದಂತಹ ಕೆಲವೊಂದು ಅಧ್ಯಯನಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇತ್ತೀಚೆಗೆ ಅಮೆರಿಕದಲ್ಲಿ ಒಬ್ಬರು ಜಡ್ಜ್ ಒಬ್ಬರು ವಕೀಲರ ಮೇಲೆ ದೊಡ್ಡ ಮೊತ್ತದ ದಂಡವನ್ನು ಹಾಕಿದ್ರು. ಯಾಕೆಂತ ಹೇಳಿದರೆ ChatGPTಯಲ್ಲಿ ಕೇಳಿಕೊಂಡು ಅವರೊಂದು ಏಪ್ರಿಲ್ನ ಹಿಯರಿಂಗ್ಗೆ ಬೇಕಾದಂತಹ ಕಂಟೆಂಟ್ಸನ್ನು ಅವರು ರೆಡಿ ಮಾಡಿದರು. ಅದರಲ್ಲಿ ಕೆಲವು ಕೇಸನ್ನು ಕೋಟ್ ಮಾಡಿದರು ಅವರು. ಆದರೆ ಕೇಸೆಲ್ಲ ಫೇಕ್ ಆಗಿತ್ತು ಅಂತೇಳಿ ಮತ್ತೆ ಗೊತ್ತಾಯಿತು. ಆದ್ದರಿಂದ ಜಡ್ಜ್ ನಮ್ಮ ಸಮಯವನ್ನು ನಷ್ಟಗೊಳಿಸಿದ ಕಾರಣಕ್ಕಾಗಿ ಈ ವ್ಯಕ್ತಿಗೆ ಪೆನಲ್ಟಿ ಹಾಕಬೇಕು ಅಂತ ಅವರು ತೀರ್ಮಾನ ಮಾಡಿದರು. ಆದ್ದರಿಂದ ನಾವು ನಮ್ಮದೇ ಆದಂತಹ ಕೆಲವೊಂದು ಜಡ್ಜ್ಮೆಂಟನ್ನು ತೆಗೆದುಕೊಳ್ಬೇಕು. ಆಧುನಿಕ ಈ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿಯೂ ಕೂಡ ಕೆಲವೊಂದು ಜಾಗರೂಕತೆಗಳನ್ನು ನಾವು ಪಾಲಿಸಬೇಕು. ಮುಖ್ಯವಾಗಿ ವಿದ್ಯಾರ್ಥಿ ಯುವಜನರಲ್ಲಿಂದು ಬೆಳೆಯುತ್ತಿರುವಂತಹ ಹಲವಾರು ಪಿಡುಗುಗಳು, ಅದರ ಬಗ್ಗೆ ಜನಜಾಗೃತಿಯನ್ನುಂಟು ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾದಂತಹ ಅಗತ್ಯವಿದೆ. ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಯಾವೆಲ್ಲ ರೀತಿಯಲ್ಲಿ ಡ್ರಗ್ಸಿಗೆ ಅಡಿಕ್ಟ್ ಆಗುವಂತಹ, ಅದರಲ್ಲಿ ಈಗ ಹುಡುಗರು ಮಾತ್ರ ಅಲ್ಲ, ಹುಡುಗಿಯರು ಕೂಡ ಟ್ರಾಫಿಕರ್ಸ್ ಕೂಡ ಆಗಿರ್ತಾರೆ, ಅದನ್ನು ಬಳಸುವವರು ಕೂಡ ಆಗಿರ್ತಾರೆ. ಇಂತಹ ಒಂದು ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ದರಿಂದ ಮುಖ್ಯವಾಗಿ ಯುವಜನರಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಬೇಕಾದಂತಹ ಅಗತ್ಯ ಇದೆ. ಅದೇ ರೀತಿ ಗುರು ಹಿರಿಯರನ್ನು ಗೌರವಿಸುವಂತಹ ಗುಣವನ್ನು ಬೆಳೆಸುವಂತಹದ್ದು, ಮಾತಾಪಿತರ ಸೇವೆಯನ್ನು ಮಾಡುವಂತಹ ಗುಣವನ್ನು ಬೆಳೆಸುವಂತಹದ್ದು, ಇದರ ಬಗ್ಗೆ ಎಲ್ಲ ಅವರಿಗೆ ಜಾಗೃತಿ ಉಂಟು ಮಾಡುವಂತಹ ಪ್ರಕ್ರಿಯೆ ಅದು ನಮ್ಮ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಭಿಸಬೇಕು. ಆ ರೀತಿಯಲ್ಲಿ ಈ ಶಿಕ್ಷಣ ಸಂಸ್ಥೆಯಿಂದ ಹೊರಬರುವಂತಹ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ ಪ್ರಯೋಜನಕಾರಿಯಾದಂತಹ ವ್ಯಕ್ತಿಗಳಾಗಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿತ್ಯ ಪ್ರಾರ್ಥಿಸ್ತಾ ಇದ್ದಂತಹ ಒಂದು ಪ್ರಾರ್ಥನೆ, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ಇಲ್ಮನ್ ನಾಫಿಯಾ ಅಂತ ಹೇಳಿ, ಪ್ರಯೋಜನಕಾರಿಯಾದಂತಹ ಜ್ಞಾನವನ್ನು ನೀಡು ಅಂತ ಹೇಳುವಂತಹದ್ದು. ನಾವು ಪಡೆಯುವಂತಹ ಜ್ಞಾನ ಅದು ಪ್ರಯೋಜನಕಾರಿಯಾದ ಜ್ಞಾನ ಆಗಬೇಕು. ಅದು ನಮಗಾಗಲಿ, ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ಸಮಾಜಕ್ಕಾಗಲಿ ಪ್ರಯೋಜನಕಾರಿಯಾದದ್ದಾಗಬೇಕು. ಆದ್ದರಿಂದ ಇದರ ಇನ್ನೊಂದು ಆಶಯ, ಈ ಜ್ಞಾನವನ್ನು ಪಡೆದಂತಹ ವ್ಯಕ್ತಿಗಳು ಅವರು ಸಮಾಜಕ್ಕೆ ಪ್ರಯೋಜನಕಾರಿಯಾಗಿ ಬದಲಾಗಬೇಕು. ನಾವು ಕೇವಲ ಜ್ಞಾನವನ್ನು ಪಡೆದು ಕುಳಿತುಕೊಂಡರೆ ಪ್ರಯೋಜನ ಇಲ್ಲ. ಆ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಅದು ಪ್ರಯೋಜನ ಸಿಗುವಂತಹದ್ದು. ಆದ್ದರಿಂದ ಪ್ರಯೋಜನಕಾರಿಯಾದಂತಹ ಜ್ಞಾನವನ್ನು ನೀಡುವಂಥ ಅಲ್ಲಾಹನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಾರ್ಥಿಸಿದ್ದರು. ಆದ್ದರಿಂದ ಇಂತಹ ಶಿಕ್ಷಣ ಸಂಸ್ಥೆಗಳ ಮೂಲಕ ನಮಗೆ ಈ ಸಮಾಜಕ್ಕೆ ಅಗತ್ಯವಾಗಿರುವಂತಹ ಉತ್ತಮ ಪೌರರನ್ನು ಹೊರತರುವಂತಹ ಕೆಲಸ ಆಗಬೇಕು. ಆ ಉದ್ದೇಶದೊಂದಿಗೆ
ಕೆಲಸ ಮಾಡುತ್ತಿರುವಂತಹ ಒಂದು ಸಂಸ್ಥೆ ಇದು. ಆದ್ದರಿಂದ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಇಂತಹ ಸಂಸ್ಥೆಗಳಿಗೆ ನಾವು ನೀಡಬೇಕು. ಈ ಸಂಸ್ಥೆ ಇನ್ನಷ್ಟು ಬೆಳೆಯಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ವಿದ್ಯಾರ್ಥಿಗಳು, ಈಗಾಗಲೇ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ, ಪೋಷಕರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಇನ್ನೂ ಹೆಚ್ಚು ಮಂದಿ ಇದರ ಪ್ರಯೋಜನವನ್ನು ಪಡೆಯುವಂತಾಗಬೇಕು. ಈ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳುಳ್ಳ ನೈತಿಕ ಮಿತಿಮೇರೆಗಳನ್ನು ಪಾಲಿಸುವಂತಹ ಸೌಹಾರ್ದತೆಯ ಸಮಾಜವನ್ನು ಕಟ್ಟಲಿಕ್ಕೆ ಪ್ರೇರಣೆ ಅಂತಹ ಗುಣಗಳುಳ್ಳಂತಹ ವ್ಯಕ್ತಿಯನ್ನು ನೀಡುವ ಕೆಲಸ ಶಿಕ್ಷಣ ಸಂಸ್ಥೆಗಳಿಂದ ಆಗಬೇಕು. ಈ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಮುಂದುವರಿದು ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯನ್ನು ನೀಡುವುದರಲ್ಲಿ ಯಶಸ್ವಿಯಾಗಲಿ. ಯಾವ ಉದ್ದೇಶದೊಂದಿಗೆ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆಯೋ ಆ ಉದ್ದೇಶದೊಂದಿಗೆ ಮುಂದುವರಿಯಲು, ಅದನ್ನು ಪೂರ್ತಿಗೊಳಿಸಲು ಅಲ್ಲಾಹ್ ಸುಬ್ಹಾನಹು ವ ತಆಲ ತೌಫೀಕ್ ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಇದಕ್ಕಾಗಿ ಪ್ರತ್ಯಕ್ಷವಾಗಿ ಇದರೊಂದಿಗೆ ಕೆಲಸ ಮಾಡುತ್ತಿರುವಂತಹ, ಅದೇ ರೀತಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿರುವಂತಹ ಎಲ್ಲರಿಗೂ ಆ ಸರ್ವಶಕ್ತನಾದ ಅಲ್ಲಾಹನು ಅರ್ಹವಾದಂತಹ ಪ್ರತಿಫಲವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ, ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಘಟಕರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. Thank you, sir, for your valuable words. Every institution has a story of dedication, perseverance, growth, and achievement. We now invite you to witness this inspiring journey of Hira Educational Institutions through a special video presentation. As we begin the presentation, refreshments will be served to all our esteemed guests. We request you to kindly remain seated and enjoy the refreshments while also watching the video on the screen. We also seek your cooperation in maintaining cleanliness. Kindly refrain from dropping or disposing of waste on the floor. Our Wallen achievements. Thank you. Let's give a big round of applause to everyone who's been part of it. ಆತ್ಮೀಯ ಬಂಧುಗಳೇ, ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ ಡಾಕ್ಟರ್ UT ಇಫ್ತಿಖಾರ್ ಅವರು ನಮ್ಮನ್ನು ಬಂದು ಸೇರಿದ್ದಾರೆ. ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ ಇದರ ಫಾರ್ಮಸಿ ಫಿಸಿಯೋಥೆರಪಿ ಮಂಗಳೂರು ಇದರ ಪ್ರಿನ್ಸಿಪಾಲ್ ಹಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಇದರ ಸಿಂಡಿಕೇಟ್ ಮೆಂಬರ್ ಹಾಗೂ IAP ಕರ್ನಾಟಕ ಹಾಗೂ ಸ್ಪೋರ್ಟ್ಸ್ ಆ್ಯಂಡ್ ಫ್ಯೂಚರ್ ಟ್ರೈನಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಪ್ರೆಸಿಡೆಂಟ್ ಆಗಿಯೂ ಹಲವಾರು ಸಮಾಜಮುಖಿ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಹೊಣೆಗಾರಿಕೆಗಳನ್ನು ನಿರ್ವಹಿಸುತ್ತಿರುವಂತಹ ಫಿಸಿಯೋಥೆರಪಿಯಲ್ಲಿ PhDಯನ್ನು ಹೊಂದಿರುವಂತಹ ಡಾಕ್ಟರ್ UT ಇಫ್ತಿಖಾರ್ ಅವರನ್ನು ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹಿರಾ ಶಿಕ್ಷಣ ಸಂಸ್ಥೆಗಳು ಮತ್ತು ಈ ಒಂದು ನಮ್ಮ ಶಾಂತಿ ಎಜುಕೇಷನಲ್ ಟ್ರಸ್ಟ್ನ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆರಂಭದಿಂದ ಇಷ್ಟರವರೆಗೆ ನಿರಂತರವಾಗಿ 25 ವರ್ಷಗಳ ಸೇವೆಯನ್ನು ಸಲ್ಲಿಸಿದಂತಹ, ಇಂದು ಸನ್ಮಾನಿಸಲ್ಪಡಲಿಕ್ಕಿರುವಂತಹ ಏಕೈಕ ಲೆಕ್ಚರರ್ ವಿಜಯಲಕ್ಷ್ಮಿ ಅವರ ಕುಟುಂಬದವರು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಹಾಜರಿಯನ್ನು ಗುರುತಿಸಿಕೊಂಡು ನಾನು ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ HOD ವ್ಯಾಲ್ಯೂ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮೌಲಾನಾ ಶುಐಬ್ ಹುಸೇನಿ ನದ್ವಿ ಅವರು ಕೂಡ ನಮ್ಮನ್ನು ಸಂಬೋಧಿಸಲಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸಲಿಕ್ಕೆ ಮರೆತು ಹೋಗಿತ್ತು. ಅವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ರೀತಿ ಯಾರನ್ನಾದರೂ ಮರೆತು ಬಿಟ್ಟಿದ್ದರೆ ಎಲ್ಲರನ್ನೂ ಕೂಡ ನಾನು ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ನಮ್ಮ ಕಾರ್ಯಕ್ರಮ ಇದೀಗ ಮುಂದುವರಿಯಲಿಕ್ಕಿರು.
has a unique way of expressing thoughts, emotions, and values that words alone cannot convey. We shall now be delighted by a beautiful tarana by our talented PUC students. Let us welcome them with a warm round of applause as they grace the stage with this melodious rendition. ഇങ്ങനെ കൈ വെച്ചിട്ട് आपका मैं उम्मती हूँ ये मेरी किस्मत हुजूर मेरे जीवन का है मकसद आपसे उल्फत हुजूर आपका मैं उम्मत दर्द की मौजों में एक राहत का साहिल आप है जान लुटाई जाए जिस पर उसके काबिल आप है इश्क का मकसूद है मकसद है हासिल आप है मेरी सांसों की रवानी आपकी खातिर हुजूर है फिदा कुल जिंदगानी आपकी खातिर हुजूर आपका मैं उम्मती हूँ ये मेरी किस्मत हुजूर मेरे जीवन का है मकसद आपसे उल्फत हुजूर आपका हर कौल आका मोतबर मेरे लिए आपके कदमों का जर्रा है कमर मेरे लिए आपका दीदार मेरा चे नजर मेरे लिए आपके नाले अक़दस ताज सर मेरे लिए आपसे मंसूब हर शे से अकीदत है हुजूर सबसे बढ़कर आपसे मुझको मोहब्बत है हुजूर आपका मैं उम्मती हूँ ये मेरी किस्मत हुजूर मेरे जीवन का है मकसद आपसे उल्फत हुजूर आपकी नजरों ने मोहताजों को सुल्तां कर दिया आपकी परवाज ने अकलों को हैरान कर दिया आपकी निस्बत ने कमतर को भी ज़ीशा कर दिया आपने पैगाम ने हैवान को इंसा कर दिया अहसन व अजमल व अफजल या कि हम रुतबा हुजूर खल्क में कोई नहीं है आपके जैसा हुजूर आपका मैं उम्मती हूँ ये मेरी किस्मत हुजूर मेरे जीवन का है मकसद आपसे उल्फत हुजूर आप हैं ऐसे हंसी की यूसुफे की नाफिदा आप पर फिर क्यों न हो मुझ जैसा एक नादा फिदा आप पर कुल माल ज़रबा बोल मेरी माफिदा आप पर जिसने जागी उस पे मेरी जाफिदा क़ल्ब जाफर के महल में आप बसते हैं हुजूर बन के बारिश इश्क की हर दम बरसते हैं हुजूर आपका मैं उम्मती हूँ ये मेरी किस्मत हुजूर मेरे जीवन का है मकसद आपसे उल्फत हुजूर आपका मैं उम्मती हूँ ये मेरी किस्मत हुजूर मेरे जीवन का है मकसद आपसे उल्फत हुजूर Now I invite Ms. Vijaya Lakshmi Prasad Rai Kalimar, former member Karnataka Tulu Sahitya Academy, to address the gathering. ಈ ಸಂಸ್ಥೆಯ ಪ್ರೀತಿಯ ಆಹ್ವಾನವನ್ನು ನಾನು ಅಷ್ಟೇ ಪ್ರೀತಿ ಹಾಗೂ ಗೌರವದಿಂದ ಸ್ವೀಕರಿಸಿ ಈ ಹೊತ್ತು ನಿಮ್ಮ ಜೊತೆಗಿದ್ದೇನೆ 25 ವರ್ಷಗಳ ಸುದೀರ್ಘ ನಡೆಯ ಯಶಸ್ವಿ ನಡೆಯ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವಿದ್ದೇವೆ ಯಾವುದೇ ಒಂದು ಸಂಸ್ಥೆಯನ್ನು ಹುಟ್ಟುಹಾಕುವುದು ಬಹಳ ಸುಲಭ ಆದರೆ ಅದನ್ನು ಅಷ್ಟೇ ನಿಷ್ಠೆಯಿಂದ ಯಶಸ್ವಿಯಾಗಿ ಮುನ್ನಡೆಸುವುದು ಬಹಳ ಕಷ್ಟ ಆದರೆ ಅದು ಎಲ್ಲಿ ಸಾಕಾರವಾಗಿದೆ ಇದಕ್ಕೆ ಕಾರಣಕರ್ತರಾದ ಆಡಳಿತ ಮಂಡಳಿ ಶಿಕ್ಷಕ ರಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ನನ್ನ ಮೊದಲ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹೊಂದಿಕೊಳ್ಳಲು ಕಲಿತರೆ ಬದುಕಲು ಕಲಿತಂತೆ ಎನ್ನುವ ಮಾತು ಅದು ಈ ಸಂಸ್ಥೆಯಲ್ಲಿ ಸಾಕಾರವಾಗಿದೆ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವರ್ಗದವರ ಹೊಂದಾಣಿಕೆ ಶಿಕ್ಷಕರು ಮತ್ತು ಪೋಷಕರ ನಡುವೆ ಹೊಂದಾಣಿಕೆ ಶಿಕ್ಷಕರು ಹಾಗೂ ಮಕ್ಕಳ ನಡುವೆ ಹೊಂದಾಣಿಕೆ ಇವೆಲ್ಲ ಇದ್ದುದರಿಂದ ಇವತ್ತು ರಜತ ಸಂಭ್ರಮದ ಹೊಸ್ತಿಲಲ್ಲಿ ಈ ಸಂಸ್ಥೆ ನಿಂತಿದೆ ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ಅಣ್ಣ ತಮ್ಮಂದಿರಂದರೆ ಗಂಡು ಮಕ್ಕಳು ಜೋರು ಗಲಾಟೆ ಮಾಡಿದರೆ ಹೇಳಿದ ಮಾತು ಕೇಳದಿದ್ದರೆ ಓದಿನಲ್ಲಿ ಆಸಕ್ತಿ ಇಲ್ಲದಿದ್ದರೆ ಅಜ್ಜನೋ ಮಾವನೋ ಶಾಲೆಗೆ ಬಂದು ಮೇಷ್ರಲ್ಲಿ ಹೇಳುವ ಒಂದು ಕ್ರಮ ಇತ್ತು ಸರಿ 2 ಬಿಟ್ಟು ಇವುಗಳನ್ನೊಮ್ಮೆ ಸರಿ ಮಾಡಿ ಮೇಷ್ರೆ ಎಂದು ಆದರೆ ಈಗ
ಶಿಕ್ಷಕರ ಒಂದು ಹೊಡೆತಕ್ಕೆ ಮರುದಿವಸ ಪೋಷಕರು ಸಾಲುಗಟ್ಟಿ ಶಿಕ್ಷಕರ ವಿರುದ್ಧ, ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಹೋಗಿ ಕೂಗಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಕಲಿಯಲು ಆಸಕ್ತಿ ಇಲ್ಲದ ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸುವುದು ಹೇಗೆ? ಕಲಿಯಬೇಕೆಂಬ ಉದ್ದೇಶದಿಂದ ಒಂದು ಹೊಡೆತ ಬಿದ್ದರೆ ಅದು ದೇಹದಂಡನೆ ಎಂದು ಪರಿಗಣಿತವಾಗುತ್ತದೆ. ಹೊಡೆತದ ಬದಲು ಬಾಯಿ ಮಾತಿನಲ್ಲಿ ಗದರಿದರೆ ಮಾನಸಿಕ ಹಿಂಸೆ ಎಂದು ಪರಿಗಣಿತವಾಗುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಶಿಕ್ಷಕರು ಯಾವ ರೀತಿ ಕಾರ್ಯನಿರ್ವಹಿಸಬೇಕು? ಆಡಳಿತ ಮಂಡಳಿ ಇದಕ್ಕೆ ಯಾವ ರೀತಿಯ ಸೂಕ್ತ ಕ್ರಮ ಕೈಗೊಳ್ಳಬೇಕು? ಈ ಎಲ್ಲ ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಮೀರಿ ಇಂದು ಈ ಹೀರಾ ವಿದ್ಯಾಸಂಸ್ಥೆಯು ತನ್ನ 25 ವರ್ಷಗಳ ಯಶಸ್ವಿ ನಡೆಯನ್ನು ಸಾಕಾರಗೊಳಿಸುತ್ತಿದೆ. ಇದು ಅಭಿನಂದನೀಯ. ಈ ರಜತ ಸಂಭ್ರಮದ ಹೊಸ್ತಿಲಲ್ಲಿ ಒಡಿಸ್ಸಿ ಎಂಬ ಮುಖಪುಟವನ್ನು, ಈ ಸಂಸ್ಥೆಯ ಮುಖವಾಣಿಯನ್ನು ಹೊರತರುತ್ತಿದೆ. ಇದರಲ್ಲಿ ಒಡಿಸ್ಸಿಯಸ್ ಎನ್ನುವ ರಾಜ 40 ವರ್ಷಗಳ ಕಾಲವು ಯುದ್ಧಕ್ಕೆ ಹೋದವನು ಮರಳಿ ಬರುವಾಗ 40 ವರ್ಷ ಆಯಿತಂತೆ ಮನೆಗೆ ಬರುವಾಗ. ಆದರೆ ನಮ್ಮ ಹೀರಾ ವಿದ್ಯಾಸಂಸ್ಥೆಯ 25 ವರ್ಷಗಳ ಸುದೀರ್ಘ ನಡೆಯ ಒಂದು ಅನಾವರಣ ಈ ಪುಸ್ತಕದಲ್ಲಿ ಆಗಲಿಕ್ಕಿದೆ. ಈ ಪುಸ್ತಿಕೆಯು ಎಲ್ಲರಿಗೊಂದು ಸಂಗ್ರಹ ಯೋಗ್ಯವಾದ ಪುಸ್ತಿಕೆಯಾಗಲಿ ಹಾಗೂ ಇದಕ್ಕೆ ಕಷ್ಟಪಟ್ಟ ಸಂಪಾದಕರ ವರ್ಗದ ಶ್ರಮವು ಸಾರ್ಥಕವಾಗಲಿ. ಹೀರಾ ವಿದ್ಯಾಸಂಸ್ಥೆಯ ಯಶಸ್ಸು ಎಲ್ಲ ಕಡೆಗೂ ಪಸರಿಸಲಿ ಎಂದು ಹಾರೈಸುತ್ತೇನೆ. ಪೋಷಕರು ತುಂಬ ಮಂದಿ ಇದ್ದೀರಿ. ನಾವು ನಮ್ಮ ಮಕ್ಕಳನ್ನು ಬದುಕಿಗಾಗಿ ತಯಾರು ಮಾಡಬೇಕೇ ಹೊರತು ಬದುಕನ್ನೇ ಮಕ್ಕಳಿಗಾಗಿ ತಯಾರು ಮಾಡುವುದು ಬೇಡ. ಜೀವನದಲ್ಲಿ ಬರುವ ಅನೇಕ ವ್ಯತಿರಿಕ್ತ ಘಟನೆಗಳು ನಮ್ಮಲ್ಲಿ ಹೋರಾಟದ ಗುಣವನ್ನು ವೃದ್ಧಿಸುತ್ತದೆ. ಹೋರಾಟ ಅಂದರೆ ಪೆಟ್ಟುಗಲಾಟೆ ಅಲ್ಲ, ನಮ್ಮ ಆತ್ಮಸ್ಥೈರ್ಯವನ್ನು ವೃದ್ಧಿಸುತ್ತದೆ. ಮನೋವಿಜ್ಞಾನಿಗಳ ಪ್ರಕಾರ ಅತಿಯಾದ ಕೊಂಡಟದಿಂದ ಅಂದರೆ ಮುಚ್ಚಟೆಯಿಂದ ಬೆಳೆದ ಮಕ್ಕಳು ಮುಂದೆ ಯಾವ ಸಂಬಂಧಗಳನ್ನು ಗೌರವಿಸಲಾರರು. ಆದುದರಿಂದ ವೃತ್ತಿ, ವಿವಾಹ ಮುಂತಾದ ಕೆಲಸಗಳೆಲ್ಲ ಸುಲಲಿತವಾಗಿ ಸಾಗಬೇಕಾದರೆ, ಒಂದು ಸುಂದರ ಸಂಸಾರ ನಿರ್ಮಾಣವಾಗಬೇಕಾದರೆ ಮಕ್ಕಳನ್ನು ಬಾಲ್ಯದಲ್ಲಿಯೇ ಮಾನಸಿಕವಾಗಿ, ಸಾಮಾಜಿಕವಾಗಿ ಸ್ವತಂತ್ರರನ್ನಾಗಿಸಿ ಸನ್ನಿವೇಶಗಳನ್ನು ಎದುರಿಸಲು ಬಿಡಬೇಕಾಗುತ್ತದೆ. ಆಗ ಮಾತ್ರ ಮಕ್ಕಳಲ್ಲಿ ತನ್ನಿಂದ ತಾನೇ ಬೆಳೆಯುವ ಒಂದು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳುವ ಒಂದು ಜ್ಞಾನವು ಅವರಲ್ಲಿ ಉಂಟಾಗುತ್ತದೆ. ಹಾಗಾಗಿ ಮಕ್ಕಳನ್ನು ಬದುಕಿಗಾಗಿ ತಯಾರು ಮಾಡೋಣ ಹೊರತು ಬದುಕನ್ನೇ ನಮ್ಮ ಮಕ್ಕಳಿಗಾಗಿ ತಯಾರು ಮಾಡುವುದು ಬೇಡ. ಮಕ್ಕಳಲ್ಲಿ ಒಂದು ವಿನಂತಿ, ಓದು 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 ಎಂದು ದಿನವಿಡೀ ಪುಸ್ತಕದ ಹುಳುಗಳಾಗುವುದು ಬೇಡ. ಪ್ರತಿಯೊಂದು ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಅಡಗಿರುತ್ತದೆ. ಅದು ದೇಶವ್ಯಾಪಿ ಪ್ರತಿಭೆಯಾಗಬಹುದು, ಮುಂದಕ್ಕೆ ವಿಶ್ವವ್ಯಾಪಿ ಪ್ರತಿಭೆಯಾಗಬಹುದು. ನಿಮ್ಮ ಗೆಳೆಯರಲ್ಲಿ, ಶಿಕ್ಷಕರಲ್ಲಿ ಚರ್ಚಿಸಿ ಆ ಪ್ರತಿಭೆಗಳನ್ನು ಹೊರತನ್ನಿ. ಜೇನುಗೂಡಿನಿಂದ ಮಕರಂದವನ್ನು ಕದಿಯಬಹುದೇ ಹೊರತು ಜೇನು ಮಾಡುವ ಕಲೆಯನ್ನು ಕದಿಯಲಿಕ್ಕಾಗುವುದಿಲ್ಲ. ಆದುದರಿಂದ ನಿಮ್ಮ ಯಾವುದೇ ಕ್ರಿಯೇಷನ್ಗಳನ್ನು ಬೇರೆಯವರು ನಕಲಿ ಮಾಡಬಹುದು, ಕದಿಯಬಹುದು. ಆದರೆ ನಿಮ್ಮಲ್ಲಿರುವ ಪ್ರತಿಭೆಗಳನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದುದರಿಂದ ನಿಮ್ಮ ಪ್ರತಿಭೆಗಳನ್ನು ಓದಿನ ಜೊತೆಗೆ ಆದಷ್ಟು ಹೊರತನ್ನಿ. ಯೌವನದ ಹುಮ್ಮಸ್ಸಿನಲ್ಲಿ ಗಂಡಾಗಲಿ ಹೆಣ್ಣಾಗಲಿ ನಾವು ಮಾಡಿದ್ದೇ ಸರಿ, ನಾವು ನಡೆದದ್ದೇ ದಾರಿ ಎಂದು ವಿವೇಚನ ರಹಿತರಾಗಿ ಮುನ್ನುಗ್ಗಿದರೆ ಪರಿಣಾಮ ಭೀಕರ. ಆದುದರಿಂದ ಹಿರಿಯರ ಮಾತುಗಳಿಗೆ, ಹಿರಿಯರ ಅನುಭವದ ಮಾತುಗಳಿಗೆ ಕಿವಿಯಾಗುವುದನ್ನು ಕಲಿಯಿರಿ. ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಯಿರಿ. ನಿಮ್ಮ ಸುತ್ತಲೂ ಒಂದು ಸುಸಂಸ್ಕೃತವಾದ ಚೌಕಟ್ಟನ್ನು ಹಾಕಿಕೊಳ್ಳಿ. ನಾನು ಪ್ರತಿ ಕಡೆಯಲ್ಲಿ ಇದನ್ನು ಹೇಳ್ತೇನೆ. ಈ ವಯಸ್ಸು ಪ್ರತಿಯೊಂದು ಕ್ಷಣವನ್ನು ನಿಮ್ಮನ್ನು ಆನಂದಿಸುವಂತೆ ಮಾಡುವಂಥದ್ದು. ಪ್ರತಿಯೊಂದು ಕ್ಷಣವನ್ನು ಆನಂದದಿಂದ ಕಳೆಯಿರಿ. ಆದರೆ ನಿಮ್ಮ ಸುತ್ತಲೂ ಒಂದು ಸುಸಂಸ್ಕೃತವಾದ ಚೌಕಟ್ಟನ್ನು ಹಾಕಿಕೊಂಡು ನಿಮ್ಮ ನಗು, ಮಾತು, ತಮಾಷೆ, ಕೀಟಲೆ, ಗಲಾಟೆ, ಪ್ರೀತಿ ಇದೆಲ್ಲವೂ ಈ ಚೌಕಟ್ಟಿನ ಒಳಗೆ ಇದ್ದರೆ ಹೊರಗಿನಿಂದ ನೋಡುವವರಿಗೂ ಅದು ಸುಂದರವಾಗಿ ಕಾಣುತ್ತದೆ. ಯಾವತ್ತೂ ನೀವು ಈ ಚೌಕಟ್ಟಿನಿಂದ ಹೊರಬರುತ್ತೀರೋ ಸುಲಭವಾಗಿ ಸಮಾಜದ ಕಣ್ಣಿಗೆ ಆಹಾರವಾಗುತ್ತೀರಿ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ನಡಿಗೆ, ಉಡುಗೆ, ಮಾತು, ನಗು ಎಲ್ಲವೂ ಹಿತಮಿತವಾಗಿರಲಿ. ಇಂಥ ವಿದ್ಯಾಸಂಸ್ಥೆಯೊಂದು ಮಕ್ಕಳನ್ನು ತಯಾರು ಮಾಡುವ ಕಾರ್ಖಾನೆಯಾಗದೆ ಇದರಿಂದ ಹೊರಬರುವ ಮಕ್ಕಳು ನಮ್ಮ ಸಂಸ್ಕೃತಿಯನ್ನು ಎಲ್ಲೆಡೆ ಪಸರಿಸುವ ಒಂದು ಕಾರ್ಯಕ್ಕೆ ಇಳಿಯಲಿ ಎಂದು ಹಾರೈಸುತ್ತಾ ಎಲ್ಲ ಮಕ್ಕಳಿಗೆ ಶುಭವನ್ನು ಕೋರುತ್ತಾ ಈ ವಿದ್ಯಾಸಂಸ್ಥೆಯು ಇನ್ನಷ್ಟು ಯಶಸ್ಸನ್ನು ಪಡೆಯಲಿ ಎಂದು ಹಾರೈಸುತ್ತಾ ಇವತ್ತು 25 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ವಿದ್ಯಾದಾನವನ್ನು ಮಾಡುತ್ತಿರುವ ವಿಜಯಲಕ್ಷ್ಮಿಯವರು ಸನ್ಮಾನಗೊಳ್ಳಲಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ
ಎಲ್ಲರಿಗೂ ಗೌರವದ ವಂದನೆಗಳು. The moment we have all been eagerly awaiting has arrived. It is now time for the release of the Silver Jubilee souvenir, the Hira Odyssey, a remarkable chronicle that captures 25 years of Hira's education journey, achievements, and unwavering commitment to excellence. The creation of a souvenir is a labor of dedication, creativity, and teamwork. I would like to invite Mrs. Farhana, the editor of the Hira Odyssey, to share a few words on this special occasion. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಲ್ ಕರೀಮ್ ವಅಲಾ ಆಲಿಹಿ ವಸಹಬಿಹಿ ಅಜ್ಮঈನ್. ಅಮ್ಮಾ ಬಾದ್. ಅೌದು ಬಿಲ್ಲಾಹಿ ಮಿನಶ್ ಶೈತ್ವಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ರಬ್ಬಿಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಒಬ್ಬ ಮನುಷ್ಯ ಒಂದು ಪುಸ್ತಕ ಓದಿ ಬದಲಾಗಬಹುದು. ಕೆಲವೊಮ್ಮೆ ಪುಸ್ತಕದ ಒಂದೇ ಒಂದು ವಾಕ್ಯ ಅವನ ಜೀವನವನ್ನು ಬದಲಾಯಿಸಬಹುದು. ಆದರೆ ಬದಲಾಗುವ ಉದ್ದೇಶವೇ ಇಲ್ಲದ ಮನಸ್ಸನ್ನು ಒಂದು ಪೂರ್ತಿ ಗ್ರಂಥಾಲಯವು ಬದಲಾಯಿಸಲು ಸಾಧ್ಯವಿಲ್ಲ. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಗಣ್ಯರೇ, ಗೌರವಾನ್ವಿತ ಪ್ರಾಂಶುಪಾಲರುಗಳೇ, ಪ್ರೀತಿಯ ಪೋಷಕರೇ, ಸಂಪಾದಕೀಯ ಮಂಡಳಿಯ ಸದಸ್ಯರುಗಳೇ, ಶಿಕ್ಷಕ ಶಿಕ್ಷಕೇತರ ವೃಂದದವರೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಹಿರಾ ಶಿಕ್ಷಣ ಸಂಸ್ಥೆಯ ರಜತ ಮಹೋತ್ಸವದ ಶುಭಾಶಯಗಳು. ಇಂದು ಹಿರಾ ಸಂಸ್ಥೆಯ ಇತಿಹಾಸದಲ್ಲಿ ಒಂದು ಸಂತೋಷದ ಹಾಗೂ ಹೆಮ್ಮೆಯ ಕ್ಷಣವಾಗಿದೆ. ಈ ಕ್ಷಣದಲ್ಲಿ ದಿ ಹಿರಾ ಒಡಿಸ್ಸಿ ಸ್ಮರಣ ಸಂಚಿಕೆಯ ಸಂಪಾದಕಿಯಾಗಿ ನಿಮ್ಮ ಮುಂದೆ ನಿಲ್ಲುವ ಅವಕಾಶ ನನಗೆ ಸಿಕ್ಕಿದೆ. ನಮ್ಮ ಮ್ಯಾಗಝಿನ್ ಬಿಡುಗಡೆ ಕಾರ್ಯಕ್ರಮವು ಕೇವಲ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವಲ್ಲ. ಇದು ಅನೇಕ ಆಲೋಚನೆಗಳು, ಪ್ರತಿಭೆಗಳು, ಪರಿಶ್ರಮ ಹಾಗೂ ಕನಸುಗಳ ಪ್ರತಿಬಿಂಬವಾಗಿದೆ. ನಮ್ಮ ಸ್ಮರಣ ಸಂಚಿಕೆ ಕೇವಲ ಪುಟಗಳ ಸಂಗ್ರಹವಲ್ಲ, ಇದು ಅನೇಕ ಮನಸ್ಸುಗಳ ಅಭಿಪ್ರಾಯ, ಕಲ್ಪನೆ ಹಾಗೂ ಸೃಜನಶೀಲತೆಯ ಪ್ರತಿಧ್ವನಿ. ಇದರಲ್ಲಿ ಪ್ರಕಟವಾದಂತಹ ಒಂದೊಂದು ಬರಹವು ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಒಂದೊಂದು ಬರಹವು ಒಂದೊಂದು ಪಾಠವನ್ನು ಕಲಿಸಲಿದೆ. ನಮ್ಮ ಸ್ಮರಣ ಸಂಚಿಕೆಯ ಹೆಸರನ್ನು ದಿ ಹಿರಾ ಒಡಿಸ್ಸಿ ಎಂದು ಆಯ್ಕೆ ಮಾಡಿರುವುದು ಒಂದು ವಿಶೇಷ ಅರ್ಥವನ್ನು ಹೊಂದಿದೆ. ಒಡಿಸ್ಸಿ ಎಂದರೆ ಒಂದು ಸಾಹಸಮಯ ಪ್ರಯಾಣ. ಒಂದು ಸಂಸ್ಥೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಜೀವನವು ಒಂದು ಅದ್ಭುತ ಪ್ರಯಾಣವೇ ಆಗಿದೆ. ಹಿರಾದಲ್ಲಿ ವಿದ್ಯಾರ್ಥಿಗಳು ಜ್ಞಾನವನ್ನು ಪಡೆದು ಮೌಲ್ಯಗಳನ್ನು ಕಲಿತು, ಸವಾಲುಗಳನ್ನು ಎದುರಿಸುವ ಛಲವನ್ನು ಕಲಿತು ತಮ್ಮ ಕನಸುಗಳತ್ತ ಹೆಜ್ಜೆ ಇಡುತ್ತಾರೆ. ಈ ಪ್ರಯಾಣದ ನೆನಪುಗಳು, ಸಾಧನೆಗಳು, ಅನುಭವಗಳು ಮತ್ತು ಕನಸುಗಳ ಸುಂದರ ಕಥೆಯೇ ದಿ ಹಿರಾ ಒಡಿಸ್ಸಿ. ಇದು ಕೇವಲ ಶೀರ್ಷಿಕೆಯಲ್ಲ, ಹಿರಾ ಸಂಸ್ಥೆಯ ಬೆಳವಣಿಗೆ ಹಾಗೂ ವಿದ್ಯಾರ್ಥಿಗಳ ಪ್ರಯಾಣದ ಪ್ರತೀಕವಾಗಿದೆ. ನನ್ನ ಅನುಭವದಲ್ಲಿ ಕಂಡುಬಂದ ಒಂದು ವಿಷಯ, ನಮ್ಮಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಇದೆ. ಪಠ್ಯ ಪುಸ್ತಕಗಳ ಹೊರತಾಗಿಯೂ ನಾವು ಯಾಕೆ ಓದಬೇಕು? ನೋಟ್ಸ್ ಪುಸ್ತಕಗಳ ಹೊರತಾಗಿಯೂ ನಾವು ಯಾಕೆ ನಮ್ಮನ್ನು ಬರಹದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದು. ಓದುವಿಕೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾದರೆ ಬರಹ ನಮ್ಮ ವಿಚಾರ ಅಭಿವ್ಯಕ್ತಿಗೊಳಿಸುವ ಒಂದು ಸಾಧನವಾಗಿದೆ. ಓದುವುದು ನಮಗೆ ಜ್ಞಾನವನ್ನು ನೀಡಿದರೆ ಬರೆಯುವುದು ಆ ಜ್ಞಾನಕ್ಕೆ ದಿಕ್ಕನ್ನು ತೋರಿಸುತ್ತದೆ. ಓದಿದವನು ಜ್ಞಾನಿಯಾದರೆ ಬರೆದವನು ಪ್ರೇರಣೆ ಆಗ್ತಾನೆ. ಓದು ನಮ್ಮ ಬದುಕನ್ನು ಬದಲಾಯಿಸಿದರೆ ಬರವಣಿಗೆ ಸಮಾಜವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಎರಡೂ ಕೈಗಳು ಸೇರಿದರೆ ಚಪ್ಪಾಳೆ ಎನ್ನುವ ಹಾಗೆ ನಮ್ಮ ಪೋಷಕರು ಹಾಗೂ ಶಿಕ್ಷಕರು ಕೈಜೋಡಿಸಿ ನಮ್ಮ ವಿದ್ಯಾರ್ಥಿಗಳಲ್ಲಿರುವ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು ಹೊರತರುವಲ್ಲಿ ಯಶಸ್ವಿಯಾಗಬೇಕು.
ನಮ್ಮ ವಿದ್ಯಾರ್ಥಿಗಳು ಕೇವಲ ಬರಹಗಾರರಾಗಿ ಮಾತ್ರವಲ್ಲ, ಭವಿಷ್ಯದಲ್ಲಿ ಲೇಖಕರು ಹಾಗೂ ಕವಿಗಳು, ಕವಯಿತ್ರಿಗಳಾಗಿ ಹೊರಬರಬೇಕು. ನಮ್ಮ ವಿದ್ಯಾರ್ಥಿಗಳ ಕಲ್ಪನೆಗಳು, ವಿಚಾರಗಳು ಪುಸ್ತಕಗಳ ರೂಪಗಳಲ್ಲಿ ಹೊರಬರಬೇಕು ಎನ್ನುವುದು ಹಿರಾ ವಿದ್ಯಾಸಂಸ್ಥೆಯ ಉದ್ದೇಶ ಹಾಗೂ ಅಭಿಲಾಷೆ. ಹಾಗಾದರೆ ಈ ಮ್ಯಾಗಝಿನ್ನಲ್ಲಿ ಬರೆದ ವಿದ್ಯಾರ್ಥಿಗಳಿಗೆ ಮಾತ್ರ ಸಾಮರ್ಥ್ಯ ಇರುವುದಾ, ಪ್ರತಿಭೆ ಇರುವುದಾ ಎಂಬ ಪ್ರಶ್ನೆ ಬರ್ಬೋದು. ಸತ್ಯವೇನೆಂದರೆ ಪ್ರತಿಭೆ ಎಲ್ಲರಲ್ಲೂ ಇದೆ, ಕೆಲವರು ಮಾತ್ರ ಪ್ರಯತ್ನಿಸಿ ಅದನ್ನು ಕಂಡುಕೊಳ್ಳುತ್ತಾರೆ. Unless and until we write, we never know that we can write. I will repeat this for the students. Unless and until we write, we never know that we can write. ಪ್ರಯತ್ನ ಎಲ್ಲಿವರೆಗೂ ನಾವು ಪಡುವುದಿಲ್ವೋ ಅಲ್ಲಿವರೆಗೆ ನಮ್ಮಲ್ಲಿ ಬರಹದ ಅಥವಾ ಯಾವುದೇ ಸಾಮರ್ಥ್ಯ ಇದೆ ಎನ್ನುವುದು ನಮಗೆ ತಿಳಿದು ಬರುವುದಿಲ್ಲ. ಹಾಗಾಗಿ ಪ್ರಯತ್ನಿಸಿರಿ, ಬರೆಯಿರಿ ಹಾಗೂ ಸಾಧಿಸಿರಿ. ಈ ಸ್ಮರಣ ಸಂಚಿಕೆಯ ಯಶಸ್ವಿ ರೂಪುಗೊಳ್ಳುವಿಕೆಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲಿಗೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಸದಸ್ಯರಿಗೆ ಅವರ ನಿರಂತರ ಬೆಂಬಲ, ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನಕ್ಕಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಪೂರ್ವ ಶಿಕ್ಷಕ ವೃಂದ ಹಾಗೂ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಲೇಖನಗಳನ್ನು, ಅನುಭವಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ತಮಗೆಲ್ಲರಿಗೂ ಮನ ತುಂಬಿದ ಧನ್ಯವಾದಗಳು. ನಮ್ಮ ಪ್ರಾಂಶುಪಾಲರುಗಳ ಅನುಭವದ ಸಂದೇಶ, ಶಿಕ್ಷಕರ ಪ್ರೋತ್ಸಾಹದ ನುಡಿಗಳು ಹಾಗೂ ವಿದ್ಯಾರ್ಥಿ ಬರಹಗಾರರ ಉತ್ಸಾಹದ ಬರವಣಿಗೆ, ಈ ಮೂರು ನಮ್ಮ ಬೆಳ್ಳಿ ಹಬ್ಬದ ಸ್ಮರಣ ಸಂಚಿಕೆಯ ತೇಜಸ್ಸು. ತಮಗೆಲ್ಲರಿಗೂ ಧನ್ಯವಾದಗಳು. ಈ ಸ್ಮರಣ ಸಂಚಿಕೆಯ ಕಾರ್ಯದಲ್ಲಿ ತಮ್ಮ ಸಮಯ, ಶ್ರಮ ಹಾಗೂ ನಿಷ್ಠೆಯಿಂದ ದುಡಿದ ಪ್ರಧಾನ ಸಂಪಾದಕರು, ಉಪಸಂಪಾದಕರು ಹಾಗೂ ಎಲ್ಲ ಸದಸ್ಯರುಗಳಿಗೆ ಮನದಾಳದ ಕೃತಜ್ಞತೆಗಳು. ಸ್ಮರಣ ಸಂಚಿಕೆ ಅದ್ಭುತವಾಗಿ ಮೂಡಿಬರಲು ಸಹಕರಿಸಿದ ವಿಬ್ರೋ ಗ್ರಾಫಿಕ್ಸ್ ಅವರಿಗೂ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಮುಖಪುಟವನ್ನು ಅತ್ಯಂತ ಸುಂದರವಾಗಿ ವಿನ್ಯಾಸಗೊಳಿಸಿದ ನಮ್ಮ ಹಿರಾ ವಿಮೆನ್ಸ್ ಕಾಲೇಜಿನ ಹಳೆ ವಿದ್ಯಾರ್ಥಿನಿ ಸದಫ್ ಬಾನು ಇವರಿಗೂ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಿ ಹಿರಾ ಒಡಿಸ್ಸಿಯ ಹಿಂದೆ ನಿಂತಿರುವ ಮಳೆಯಾಗಿ ಸುರಿದದ್ದು ಮಂಜಾಗಿ ಕರಗಿತ್ತು, ಮಿಂಚಾಗಿ ಎರಗಿದ್ದು ಬೆಳಕಾಗಿ ಹೊಳೆದೀತು, ಸಿಡಿಲಾಗಿ ಅಪ್ಪಳಿಸಿದ್ದು ದಾರಿದೀಪವಾಗಿ ಮೆರೆದೀತು, ಬಿರುಗಾಳಿಯಾಗಿ ಸುಳಿದದ್ದು ತಂಗಾಳಿಯಾಗಿ ಬೀಸಿತು. ಕಲಿಯಲು ದೊಡ್ಡ ದೊಡ್ಡ ಪದಗಳಿವೆ, ಎಣಿಸಲು ದೊಡ್ಡ ದೊಡ್ಡ ಪದವಿಗಳಿವೆ, ಬೆಳೆಯಲು ಜೀವನದಲ್ಲಿ ಅವಕಾಶ ಹಾದಿಗಳಿವೆ, ಏರಲು ಅನೇಕ ಮೆಟ್ಟಿಲುಗಳಿವೆ. ಕಟ್ಟಡದ ಅಂತಸ್ತಿನಲ್ಲಿ ಬೆಳವಣಿಗೆಯನ್ನು ಅಳೆಯಬೇಡ, ಮುಖಭಾವದಿಂದ ವ್ಯಕ್ತಿತ್ವವನ್ನು ಅರಿಯಬೇಡ. ಸಣ್ಣ ಬೀಜದಲ್ಲೂ ಬೃಹತ್ ಮರದ ಕನಸಿದೆ, ಸಣ್ಣ ಕಿಡಿಯಲ್ಲಿಯೂ ಬೆಂಕಿಯ ಶಕ್ತಿ ಇದೆ. ನೊಂದ ಹೃದಯಕ್ಕೆ ಸಾಂತ್ವನದ ಮಾತಾಗು, ಬೆಂದ ಜೀವಕ್ಕೆ ಹಸನಾದ ಮುಗುಳ್ನಗೆಯಾಗು. ಕತ್ತಲ ದಾರಿಗೆ ಭರವಸೆಯ ಪ್ರಭೆಯಾಗು, ನಿನ್ನವರಿಗೆ ಸದಾ ಸ್ಫೂರ್ತಿಯಾಗು. ನೊಂದ ಹೃದಯಕ್ಕೆ ಸಾಂತ್ವನದ ಮಾತಾಗು, ಬೆಂದ ಜೀವನಕ್ಕೆ ಹಸನಾದ ಮುಗುಳ್ನಗೆಯಾಗು. ಕತ್ತಲ ದಾರಿಗೆ ಭರವಸೆಯ ಪ್ರಭೆಯಾಗು, ನಿನ್ನವರಿಗೆ ಸದಾ ಸ್ಫೂರ್ತಿಯಾಗು. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. Team Chief Guest Dr. UT Iftikhar Farid, Chairman Karnataka State Council for the Allied and Healthcare Professions, to kindly unveil the Hira Odyssey and formally release the Silver Jubilee souvenir. I request the dignitaries on the dais to kindly join the release ceremony.
Ladies and gentlemen, let us once again give a warm round of applause as the Hira Odyssey is officially released, marking a significant milestone in the illustrious history of Hira educational institutions. Congratulations to the management, editorial team and everyone who contributed to this wonderful publication. We are indeed privileged to have amongst us a distinguished personality, prominent healthcare expert, educator, and civic leader. With profound respect, I know everybody is running short of time. You are sitting for a long time. Assalamu alaikum. Good afternoon. Namaskara. Today's president of today's function of Hira Institution, Mahmood sir, the founder president late Sharif sir remembered today. For the last 25 years, which have made journey as a long journey for after 25 years. The chief guest, Ishaq sir, Javed sir, Vijayalakshmi ma'am, who I could hear, she has completed the entire speech, what we have to talk. So I could cover her speech in little in Kannada. Then my friend Mohiddin sir, correspondent Karim sir, the entire dignitaries on the dais, from first row to second row. In the front, the management committee members, parents, students, and the organizing committee of 25 years Silver Jubilee of Hira, and the editorial board of Hira Odyssey, who I could speak, who spoke about the journey of 25 years. Congratulations for the release of Odyssey Hira. Whenever I had a syndicate meeting in Bangalore today, but I got a call from my brother 2 days back, you have to visit Hira for the 25-year celebration. I had been previously for the Hira institution, such a leisure part of the hilltop of our Chembugudde and our brothers and fathers constituents like Prestige like Ullal. And that 25 years back, the dream of that founder and the committee of Sharif and team have with the 20 students, which has reached after 25 years of more than 1,350 students. That's achievement what Hira institution has made, especially for women education. And I've always told to the committee members also, you have more than 6 acres land you have bought. I am the Allied Commission chairman. Now brother is health minister. Pharmacy college is under him now. From this academic year, pharmacy college. I wish that at least in this academic year, you start some paramedical, allied and pharmacy institutions. Because meritorious students from Hira I have seen the last time merit students who were studying in Enapaya was from Hira, and I am very sure many have done different courses. We have given free education also. So I wish students in 25 years of journey, I know how much managements have struggled to get the limelight of the education and teaching students with not only in modern education, teaching Arabic, teaching Islamic, sports, culture is not an easy task. So I congratulate all the teaching faculty members. I could see enthusiasm with you, the aura with you, how you have taken your students as a passion of future India. So I wish more and more institutions come up in Hira, and I wish the management, Mahmood sir, who is always more involved in his business in the school. So I wish Allah gives him more and more life with the entire team to do more in education and more in women education, women empowerment. And I don't know what the future holds on of the education system in the country. More education, more problems also have come down. So I wish you all the students of Hira, see that you become a performer, you get a good name in alma mater, good name in the management, be a good student wherever you go, make some name and fame as a 10th or 12th or degree or B.Ed students. So same as for teachers, you are actually a mother for them in the institution, you are a mentor, a good teacher always. Whatever we have studied in the institution, I have also a doctorate student other than the political background. I have also done my undergraduate, postgraduate and doctorate. I am also chairman of the council. I have also taught by the St. Aloysius students, those days with the very famous college in Mangalore. And at that time we had never had such institutions which has come down like in Ullal now, which I am seeing. But now the education has been very modern, very into digital world. But the present students spend time more in Instagram and Facebook and more of other activities than more of education. So I wish you students spend more of modern time, practical, respect your parents, as Vijayalakshmi ma'am has told, respect your teachers,
respect one and all, where you and your individual personality will go more and more. So inshallah, let the ERA school turn into a future degree college from KG to PG. Let ERA Institute come out with a science background of allied and pharmacy. Let ERA Institute grow to further heights with more and more with the name. Thank you. Assalamu alaikum. The Silver Jubilee truly memorable. The academic year 2025-26 is a landmark year for Hira educational institutions as we celebrate our Silver Jubilee. Adding further glory to this momentous occasion, our institution has been blessed with outstanding academic achievements, securing ranks in SSLC, PUC and degree examinations in our Silver Jubilee year 2025-26. It is now time to honor these bright achievers who have brought laurels to our institution through their hard work, dedication and excellence. May I invite Mrs. Eliza Ferrao, HOD of English Department, Hira Women's Degree College, to facilitate the felicitation ceremony. As a dream grows to dedication and blossoms through perseverance. Today, as Hira institutions celebrates its Silver Jubilee, we honor not only remarkable achievements, but also the spirit of excellence that has defined our journey for the past 25 years. This milestone year has been made even more special with the university rank, a state rank in PUC, a state rank in SLC, and a chartered accountant among our proud alumni. With immense pride, we now felicitate the achievers who have added glory to the Hira legacy. Our first achiever has brought laurels to Hira Women's College by securing the 5th rank in BCA under Mangalore University with an outstanding 96.31%. May I request Ms. Suzanne Naz to kindly come forward along with the parents to receive her award. To felicitate her, I respectfully invite Mrs. Vijaya Lakshmi Prasad Kalimar, former member, Karnataka Tulu Sahitya Academy. Best wishes to you, Suzanne. Our next achiever has secured the 7th state rank in 2nd PUC, scoring 594 out of 600 marks. May I request Ms. Muttiwa bint Hamad to kindly come forward along with her parents to receive her award. Respectfully invite Mrs. Sajida Momin, trustee of Shanti Educational Trust. Congratulations. We now honor a young achiever who secured the 9th state rank in SLC, scoring 617 out of 625 marks. May I request Master Misael Ashraf Abdul Qadir and his parents to kindly come forward. Congratulations and best wishes to you. An institution's true success is reflected in the accomplishments of its alumni. Today, we proudly honor CA Uzra Khairunisa, a proud alumna of Hira Women's Composite PU College, who has successfully cleared the prestigious Chartered Accountancy exam in May 2026. May I request CA Uzra Khairunisa to kindly come forward along with the family. To the special honor. Ladies and gentlemen, behind every successful institution stands individuals
whose dedications become part of its foundation. As we celebrate the remarkable milestone of 25 years of Hira institutions, we also have the privilege of honoring someone whose journey has beautifully grown alongside the institution's own journey. Today, we honor Mrs. Vijay Lakshmi, whose long and distinguished service has become inseparable from the growth of Hira institutions. She has dedicated 25 years of service to Hira institutions as a respected PUC lecturer in sociology. Adding to this incredible achievement, she has completed numerous years of dedicated leadership as a principal. She is currently serving as Vice Principal of Hira Women's Composite PU College, playing a significant role in shaping the institution's growth and excellence. It has been a mission, a responsibility, and a family. As we honor her today, we also acknowledge the support of her family, whose encouragement and understanding have been her strength throughout this journey. I respectfully invite Mrs. Vijay Lakshmi and her family to kindly come forward and receive the special Silver Jubilee honor for a dedicated service and institutional excellence. To present this honor, I respectfully invite Dr. U.T. Iftikhar Farid, Chairman, Karnataka Allied Healthcare Council. Ladies and gentlemen, may I request you all to rise and join me in a warm round of applause in recognition of her invaluable contribution. Ma'am, all are standing. You wait. May Hira institutions continue to nurture excellence, inspire dreams, and transform lives for generations to come. 25 years of excellence, 25 years of empowering dreams, 25 years of transforming lives, and the legacy continues. Thank you. Research. Sir, we are eager to hear from you. Bismillah ar-Rahman ar-Rahim. Alhamdulillahi waqfa wa salamun ala ibadihi lazina istafa amma ba'd. President of today's historic gathering, Janab A.H. Mahmood Sahab, respected dignitaries on the dais, esteemed guests, office bearers and all the trustees of Shanti Educational Trust, respected parents, my dear students, and the teaching and non-teaching faculties of Hira Group of Institutions. Much has been said about today's celebration, continuing the spirit and the passion with which the words have been expressed here. I'll continue and express my happiness over the completion of 25 years. Congratulations to each one of you for contributing to the legacy of this institution. I have been a witness to the evolution of this institution, not as an observer, but as a loyal participant. So congratulations for completing 25 years. It is not an easy task to sustain in the field of education with excellence. I regard the celebration of 25 years not as an institutional celebration, rather it's a regional celebration. Everyone should come forward to understand the genesis, the ups and downs of the institution, and the way the management and the way the trustees have ensured success. Now it stands as a beacon of excellence in education. So I congratulate all of you. And as I said, I have been a part of this institution right from its inception. So I was reminding myself
how much memories I share with this institution. So a lot of things pop up in my mind. We have organized and we have participated in many state and national level programs here in Hira institution. We have conducted many teachers orientation programs. We have organized many numerous meetings with the management to discuss the development of the institution. We had organized inter-school science fair here in Hira, in which many schools from Mangalore city participated. And last year we had conducted a program for the science and maths teachers, in which many school teachers participated. So this way I think I have many memorable memories associated with Hira. So I feel very privileged to be here on this 25th year celebration. What inspires me when I look at the institution is the vision and its accomplishment. For that I would like to remind myself with great honor and respect my mentor, my teacher, late K.M. Sharif Saab, who was the embodiment of his vision, and K. Muhammad Saab also. They have not only visualized the vision, but through their lives, they have taught us that we should form a vision and we should dedicate our life to be embodiment of that mission. Unless and until we personify that vision, it is not possible to see the success that what we are witnessing today. So great respect and honor for those departed souls, and I pray for those souls who are present amongst us. May the Almighty Allah bless them all and provide them loads of opportunities to take the Hira institution to even greater heights. What inspires me when I look at the Hira institution is the education standard that they have maintained all through the years. They have balanced, very nicely balanced, both worldly education, secular education, as well as the Islamic education. But in the true sense, when we look at the syllabus, when we look at the way they have executed, it doesn't look that they have two streams of education. They have a common stream of education, and they strive a lot along with their teaching faculties to ensure that the students who are pursuing the education here in this institution, not only they excel in the academic level, but they should be beacon of moral values. So as we have witnessed in the video, that many alumni have expressed their regards for this institution. So the credit goes to the management, the teaching faculties, the parents, and everyone. For any institution to flourish, the contribution matters a lot. And the contribution doesn't come only from the teaching faculties or those who are living in the institution. It comes from outside the framework of an institution. So that is why I said this is the celebration of a society, not an institution. At the end, I would like to remind you one thing, that we say education, when we pronounce this term education, it means total revolution. Hira actually exemplifies a historical fact that when the first verse revealed in the cave of Hira, when angel Gabriel came and taught to the prophet through Iqra bi ismi rabbika allazi khalaq. So that was the first instance. After that, Quran Majid revealed at different stages, we know. If you look at that Hira, where only Prophet Muhammad and angel Gabriel is there, you can term that as it's a communication between the two. So after he came down from the cave, it became global civilization, and we are part of that global civilization. So when you say it is Iqra, it means not only studying, or it is not only related to the academics, but it is related to everything that is related with the humanity. So that is why Iqra means not only to read, it is to follow,
it is to propagate, it is to practice, it is for everything that is related with our individual as well as the collective progress. So I think Hira has personified that two-way communication, and now it stands as a beacon of excellence in education as well as the moral values. So what we say regarding the education and its process is not just confined to the academic level, but it is confined to the whole of society or whole of an individual. So when it is revealed, that was the first verse revealed regarding reading of the Quran, but later the Quran portrays before us the main objective with which it has been revealed, that it is total transformation. Education means total transformation. Iqra means total transformation. Kitabun anzalnahu ilayka litukhrijan nasa min az-zulumati ila an-nur. So what the Almighty has said, that we have revealed this Quran to you so that you can bring humanity from depth of darkness to the light. So it has to be a transformation from depth of darkness to the light. If you are not ensuring this transformation, it is just a mechanical thing. So in this respect, I think those institutions which are focusing just on the academics, just on the excellence of the academic, they have to focus on this particular aspect. And Hira stands as an embodiment of that. How you can cultivate moral values in the students, how you can ensure both secular as well as religious education in a same setup. So I think it is something which can be intimated, which can be replicated. So for this, I think the management deserves lots of appreciation. Actually, words are not sufficient for their appreciation. It falls short. So I congratulate once again, and I hope that they will focus on more than what our guest speakers have expressed, that they will focus on, including the technical education as well as the paramedics. So I wish them all the best. May the Almighty Allah bless them all and make this Hira institution an exemplary institution in all the sense. Thank you very much. Assalamu alaikum wa rahmatullah. The management and the entire institution, I wholeheartedly thank Dr. U.T. Iftikhar Farid for accepting our invitation, for his valuable presence and for his motivating words. I request Janab A.H. Mahmood, Chairman of Shanti Educational Trust, to offer a memento as a token of appreciation. Values are the guiding light that shape character, inspire integrity, and lead us towards a meaningful life. I respectfully invite Maulana Shoaib Hussaini Nadwi, HOD of Value Education Department, Hira Institution, to share his valuable insights and words of guidance with us. Respected President of today's event, guests of program, trustees of Shanti Educational Trust, parents, students, आज बड़ी खुशी का दिन है हिरा इंस्टीट्यूशन के लिए कि एक मैगज़ीन यहाँ से नशर किया जा रहा है, शाये किया जा रहा है। सिल्वर जुबली 25 इयर्स कंप्लीट करने पर हिरा इंस्टीट्यूशन डिफरेंट इवेंट्स की शक्ल में जो सेलिब्रेट कर रहा है, मना रहा है, उसका एक इम्पॉर्टेंट मेमोरेबल डे है। हिरा इंस्टीट्यूशन के बारे में बहुत सारी बातें हमारे गेस्ट्स ने आपके सामने रखी हैं और मेरे ख़्याल में मज़ीद कुछ बातें ऐड करने की ज़रूरत नहीं है, लेकिन इस मौके से हिरा इंस्टीट्यूशन का जो विज़न है, जो मिशन है और इसकी जो जर्नी है, उसको सामने रखकर हमारा जो एक अलग इमेज है, हमारी जो एक अलग इमेज है, हिरा इंस्टीट्यूशन का जो एक डिस्टिंग्विशिंग फीचर है, उसको समझने और हाईलाइट करने की ज़रूरत है। इंस्टीट्यूशन फॉर मेनली एजुकेटिंग द जनरेशन हर जगह है, बहुत सारे इंस्टीट्यूशन बनते हैं
बहुत सारे लोग इंस्टीट्यूशन शुरू करते हैं और मॉडर्न एजुकेशन के अंदर जो जो स्ट्रीम्स होती हैं उसके अकॉर्डिंग वो आगे जाते हैं, लेकिन हिरा इंस्टीट्यूशन का डे 1 से लेकर आज के दिन तक, और इंशाअल्लाह मुझे यकीन है कि जब तक इसकी ईंटें खड़ी हुई हैं और इसकी दीवारें अपनी जगह पर मौजूद हैं, इसका ये बेसिक मकसद रहेगा कि हम आगे आइंदा आने वाली जनरेशन को एक ऐसी तालीम का निज़ाम अता करें कि जिसके ज़रिए से वो दुनिया को बहुत गहरी निगाह से देखती हो, लेकिन उसकी निगाहें दुनिया से ऊपर इसको चलाने वाले पर भी रहें। ये सोच, ये विजन, ये समझ ऐसी है जो इंसान को एक इंसान बनाती है। यही वो सोच है जो हमें सही सर्वेंट बनाती है, लॉर्ड का, गॉड का, ओबीडियंट बनाती है। उसके नॉर्म्स को समझने, उसको रूल्स को समझने और उसके सिस्टम को समझने में मदद देती है और उसके मुताबिक अपने आप को ढालने का हमें हुनर अता करती है। हमारा मकसद वैल्यू एजुकेशन डिपार्टमेंट के ज़रिए हिरा इंस्टीट्यूशन में लोअर प्राइमरी से लेकर डिग्री तक हर फील्ड के अंदर ये है कि हम अपने बच्चों को एक अच्छा इंसान बना सकें जो अपने मालिक के सामने इताअत गुजार और ओबीडियंट हों, जो दूसरे इंसानों के लिए खिदमतगार हों, जो अपने घर बार के लिए एक बेहतरीन निशान और बेहतरीन उन्वान हो, जो एक सोसाइटी के लिए एक मिसाल हो, जो इंसानियत के लिए एक किरदार और नमूना हो, जिनके ज़रिए से रोशनी फूटती हो। अभी अब्दुल्ला जावेद साहब ने जिक्र किया कि हमारे कुरान का, हमारे दीन का बेसिक मकसद ये है कि हम तारीकी से निकाल कर रोशनी दिखाएं, जो जहन की रोशनी है, दिल की रोशनी है। याद रखिए, हमारा इल्म इंफॉर्मेशन के फॉर्म में जो होता है, द इंफॉर्मेशन एंड नॉलेज कैन शेप द माइंड्स, बट द वैल्यूज कैन शेप द हार्ट्स एंड द सोल्स। जब तक दोनों का कॉम्बिनेशन नहीं होगा, दोनों को मिलकर नहीं बनाया जाएगा, न एक अच्छा इंसान बनाया जा सकता है, न एक अच्छा सिटीज़न बनाया जा सकता है, न एक अच्छा फैमिली मेम्बर बनाया जा सकता है। न मदर, न फादर, न ब्रदर, न डॉटर, न सन, कोई फैमिली के अंदर जिस पार्ट को भी इंसान प्ले कर रहा हो, अगर उसका जहन रोशनी और लाइट से मुनव्वर नहीं हुआ और उसके दिल का दिया नहीं जला, तो उसके अंदर कोई बड़ा चेंज वाक़ई नहीं होगा और वो समाज के लिए मुफीद नहीं बनेगा। तो वैल्यू एजुकेशन डिपार्टमेंट का मकसद ये है टू शेप द हार्ट्स, ताकि बच्चों के अंदर वो रोशनी हो कि जिसके ज़रिए से वो अपनी ज़िंदगी का सफ़र आगे बढ़ाएं और हर मोड़ के ऊपर अपने मालिक को पहचान कर, उसकी मर्ज़ी को जानकर और एक अच्छे मुफीद कारआमद इंसान बनकर समाज में ज़िंदगी गुजारें। अल्हम्दुलिल्लाह, so many initiatives are taken in this institution. We initiated before few years Hifz class along with the secular education. So this opportunity is now in Hira school. जो बच्चे हिफ्ज़ चाहते हैं स्कूलिंग के साथ साथ, उनके लिए भी अपॉर्चुनिटी है। और इसी तरह जो अरबिक लैंग्वेज लेना चाहते हैं, वी हैव टेकन अरबिक लैंग्वेज फ्रॉम स्कूल, स्टेट बोर्ड 6th grade we have taken Arabic before few years, now our students in 10th grade. और हमें उम्मीद है इंशाअल्लाह हमारी अरबिक लैंग्वेज की जर्नी एक बहुत मुफीद और बहुत एनलाइटनिंग होगी। पीयू कॉलेज के अंदर अरबिक एज अ लैंग्वेज हमारे यहाँ है, डिग्री कॉलेज में भी अरबिक एज अ लैंग्वेज थी जब NEP यहाँ पर अप्लाई था। तो अरबिक लैंग्वेज को लेकर, वैल्यूज़ को लेकर और इसी के साथ साथ जो हमारी सोच और विजन है, जहन साजी है, सही इंसान, सही मुसलमान, सही मालिक का बंदा बनाने की सोच है, उसके मुताबिक एक जर्नी है, कोशिश है। मैं चाहता हूँ कि आज के इस मौके पर, जबकि एक मैगज़ीन भी शाये किया जा रहा है और एक 25 इयर्स की लॉन्ग जर्नी के बाद एक सेलिब्रेशन मोड के अंदर हम लोग हैं, हम इस बात को याद रखें एज अ पार्ट ऑफ द हिरा इंस्टीट्यूशन, फ्रॉम द मैनेजमेंट till the student, from the parent till the teachers, everybody should be collectively put their efforts to achieve the goal of this educational system, revolutionary educational system in this region. 25 साल पहले
जब हिरा इंस्टीट्यूशन ने एक जर्नी का आगाज़ किया था, वो एक विजनरी पीपल का एक सोच थी, एक ख्याल था, एक इरादा था और रिवोल्यूशनरी प्रोग्राम था, एक ड्रास्टिक चेंज था, एक हमारी ख़ासतौर पे वीमेन और गर्ल्स के लिए एक ज़बरदस्त प्लेटफॉर्म था, उनके एम्पावरमेंट का एक ऐसा फार्मूला था कि शायद उससे पहले इस रीजन में वैसा नहीं देखा गया और उसके बाद उसको बहुत सारे लोगों ने कॉपी किया। तो इस सफ़र को आगे बढ़ाना, इसको उसी मकसद के साथ आगे लेकर चलना, बैलेंस्ड एजुकेशन सिस्टम को मेंटेन करना और प्रॉपर इम्पोर्टेंस दोनों को देकर इस सफ़र को कामयाब बनाना हम सब की कलेक्टिव रिस्पॉन्सिबिलिटी है। स्टूडेंट्स शुड अंडरस्टैंड व्हाट इज़ देयर रोल, टीचर्स शुड अंडरस्टैंड व्हाट इज़ देयर रोल, as well as the management and the parents. Collective efforts जब पढ़ेंगे तो हमें यकीन है कि एक बहुत बड़ा अचीवमेंट जब नेक्स्ट हम 50 ईयर का सेलिब्रेशन कर रहे होंगे तो एक अलग रुख होगा, एक अलग रंग होगा, एक अलग कलर होगा, एक अलग उठान होगी, एक अलग ऊंचाई होगी, एक अलग नाम होगा। हमें उम्मीद है और दुआ है कि अल्लाह ये सफ़र कामयाबी के साथ, तरक्की के साथ आगे बढ़ता रहे और बहुत कुछ इस इदारे को हासिल हो और दोनों एजुकेशन के अंदर ये एक मिसाल बनकर चमकता रहे। व आखिरु दावाना अनिल हम्दुलिल्लाहि रब्बिल आलमीन। Educational Trust, the president of today's function to deliver the presidential address. Alhamdulillahi Rabbil Alameen. As-salatu was-salamu ala Rasulil Ameen wa ala alihi wa ashabihi ajma'in. A'udhu billahi minash shaitanir rajim. Bismillahir rahmanir rahim. Wattaqu yawman turja'una fihi ila Allah. ವೇದಿಕೆಯಲ್ಲಿರುವ ಅಬ್ದುಲ್ಲಾ ದಾಸ್ ಅವರೇ, ಮೊಯ್ದೀನ್ ಸಾಬ್ ಅವರೇ, ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಲ್ಲಿಮರವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಅಧ್ಯಾಪಕರೇ ಮತ್ತು ಇಲ್ಲಿನ ಎಲ್ಲ ಸಹೋದರರು, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾ, ಅಲ್ಲಾಹನ ಅನುಗ್ರಹದಿಂದ ನಮಗೆ 25 ವರ್ಷ ಈ ಶಾಲೆಯನ್ನು, ಈ ಕಾಲೇಜನ್ನು ನಡೆಸಲಿಕ್ಕೆ ಅಲ್ಲಾಹನು ಅನುಗ್ರಹಿಸಿದೆ. ಭಾಳ ಸಂತೋಷ. ಈ ಸಿಲ್ವರ್ ಜೂಬಿಲಿ ಕಾರ್ಯಕ್ರಮದ ಕೊನೆ ಅಂಗವಾದ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮಿಂದ ಅಲ್ಲಾಹನ ಗೆಲುವದ್ದ ಶರೀಫ್ ಸಾಬ್ ಮತ್ತು ಕೆ ಮೊಹಮ್ಮದ್ ಸಾಬರನ್ನು ನೆನಪಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ಒಟ್ಟಿಗಿದ್ದ ಅಬ್ಬಾಸ್ ಸಾಬ್ ಅವರು ಅನಾರೋಗ್ಯದ ಕಾರಣ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ. ಅವರಿಗೆ ಅಲ್ಲಾಹನು ದೀರ್ಘಾಯಸ್ಸು ಮತ್ತು ಆರೋಗ್ಯ ಕೊಡಲಿ ಎಂದು ಪ್ರಾರ್ಥಿಸ್ತೇನೆ. ಯಾವಾಗ ಒಂದು ಸಂಸ್ಥೆ ಅದು ನಡಿಬೇಕಾದ್ರೆ ಕೇವಲ ಮ್ಯಾನೇಜ್ಮೆಂಟಿಂದ ಮಾತ್ರ ಸಾಧ್ಯ ಅಲ್ಲ, ಅದು ಹೆತ್ತವರು ಅವರ ಮಕ್ಕಳನ್ನು ಕಳಿಸಿದ ಮಾತ್ರ ಅದು ಯಶಸ್ವಿ ಆಗೋದು. ಅದೇ ರೀತಿ ವಿದ್ಯಾರ್ಥಿಗಳು, ಅಧ್ಯಾಪಕ ಬಂದವರು ಎಲ್ಲರೂ ಕೂಡಿ ಒಟ್ಟಿಯಾಗಿ ಕೆಲಸ ಮಾಡಿದ ಮಾತ್ರ ಒಂದು ಯಶಸ್ವಿ ಆಗ್ತದೆ. ಅದಲ್ಲದೆ ಕೇವಲ ಒಂದು ಸಂಸ್ಥೆ ಅಂತ ಹೇಳಿದರೆ ಕೇವಲ ಕಟ್ಟಡದ ಒಂದು ಮಾತ್ರ ಅಲ್ಲ, ಎಷ್ಟು ಕಟ್ಟಡ ಉಂಟು ಅದೇ ಮಾತ್ರ ಅಲ್ಲ, ಅಲ್ಲಿಂದ ಹೊರಟಿ ಬರುವ ಆ ಮಕ್ಕಳ ಗುಣಮಟ್ಟದಲ್ಲಿರ್ತದೆ ಆ ಸಂಸ್ಥೆಯ ಹೆಸರು ಮತ್ತು ಅದರ ಪ್ರಾಮುಖ್ಯತೆ. ನೋಡಿ, ಅಲ್ಲಾಹನ ಅನುಗ್ರಹದಿಂದ ನಾವು ಇಲ್ಲಿ ತುಂಬ ಒಳ್ಳೆ ತಾಯಿಯೊಂದನ್ನು ನಾವು ಈ ಸಮಾಜಕ್ಕೆ ಕೊಟ್ಟಿದ್ದೇವೆ. ಅವರು ಅವರ ಮಕ್ಕಳನ್ನು ಈ ಕಾಲೇಜಿಗೆ ಕಲಿಸ್ತಾರೆ, ಅಲ್ಲದೆ ಅವರು ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಹತ್ತಿರದ ಎಲ್ಲ ಮುಸ್ಲಿಂ ಸ್ಕೂಲ್ನಲ್ಲಿ ಕೂಡ ಹೀರಾ ಕಾಲೇಜಿನ ಸ್ಟೂಡೆಂಟ್ ಟೀಚಿಂಗ್ ಮಾಡ್ತಾ ಇದ್ದಾರೆ. ಆದ ಕಾರಣ ನೋಡಿ, ಅಂಥ ಒಂದು ಅವಕಾಶ ನಮಗೆ ದೇವರು ಮಾಡಿಕೊಟ್ಟಿದ್ದೇವೆ. 25 ವರ್ಷ ಮೊದಲು ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಆಲೋಚನೆ ಮಾಡುವಾಗ ನಮಗೆ ಭಾಳ ಹೆದರಿಕೆ ಇತ್ತು, ಏನಾಗ್ಬೋದು ಅಂತೇಳಿ. ಅಲ್ಹಮ್ದುಲಿಲ್ಲಾ, ಭಾಳ ಸಂತೋಷ. ನಮಗೆ ಒಳ್ಳೆ ದೇವನು ಅಲ್ಲಾಹನು ಒಳ್ಳೆ ಅನುಗ್ರಹವನ್ನು ಮಾಡಿದ್ದೇವೆ. ಮತ್ತು ಇದೇ ರೀತಿಯಲ್ಲಿ ಇನ್ನು ನಮ್ಮದು ನೋಡಿ, ನಾವು ಇನ್ನು ಮೊದಲ ನೆಕ್ಸ್ಟ್ ಪ್ರೋಗ್ರಾಮ್ ಅಂತ ಹೇಳಿದರೆ ನಾವು ಇನ್ಶಾಲ್ಲ ಇಲ್ಲಿ ಹುಡುಗರಿಗೆ PUC ವ್ಯವಸ್ಥೆ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದೇವೆ. ಇನ್ಶಾಲ್ಲ ಬರುವ ವರ್ಷ ಮಾಡಬೇಕಂತ ಹೇಳಿ ಉಂಟು.
ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಗರ್ಲ್ಸ್ ಹಾಸ್ಟೆಲ್ ಮಾಡಲಿಕ್ಕೆ ಒಂದು ಐಡಿಯಾ ಉಂಟು, ಅದು ಸಹ ಮಾಡಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಅದು ಅಲ್ಲದೆ ಕೇವಲ ಹೇಳಿದಾಗೆ ನಮ್ಮದು 6 ಎಕರೆ ಸ್ಥಳ ಉಂಟು, ಅಲ್ಲಿ ಒಳ್ಳೆ ವಿದ್ಯಾಸ್ಥಾಪನೆಗಳನ್ನು ಮಾಡಬೇಕು. ಅದಕ್ಕೆ ಕೂಡ ನೀವು ಎಲ್ಲರೂ ಸಹಕರಿಸಬೇಕು. ಅದೇ ರೀತಿಯಲ್ಲಿ ನೋಡಿ, ನಾವು ಒಂದು 50 ವರ್ಷ ಮೊದಲು ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ಇರೋ ಈ ಕೊಲೆ, ದರೋಡೆ, ಕಳ್ಳತನ ಎಲ್ಲ ಬೇಡದ ಕೆಲಸ ಎಲ್ಲ ಮಾಡುತ್ತಾ ಇದ್ದು. ಆವಾಗ ನಾನು ಎಸೆಯುವುದು ಏನಂತ ಹೇಳಿದರೆ, ಇದೆಲ್ಲ ವಿದ್ಯೆ ಇಲ್ಲದ ಕಾರಣ ಈ ಥರ ಆಗ್ತದೆ ಹೇಳಿ. ಆದರೆ ಕೇವಲ ವಿದ್ಯೆಯಿಂದ ಸರಿಯಾಗುವುದಿಲ್ಲ ನೋಡಿ. ಅಂತಹ ಕೆಟ್ಟ ಕೆಲಸ ಎಲ್ಲ ಮಾಡುವುದು ಒಳ್ಳೆ ವಿದ್ಯಾವಂತರೇ, ಯಾರು ವಿದ್ಯೆ ಇಲ್ಲದವರಲ್ಲ. ಹಾಗಾದರೆ ಕೇವಲ ವಿದ್ಯೆಯಿಂದ ಈ ಸಮಸ್ಯೆಗೆ ಪರಿಹಾರ ಆಗುವುದಿಲ್ಲ. ಅದರೊಟ್ಟಿಗೆ ಸದ್ವಿದ್ಯೆ ಬೇಕು, ಅಂದರೆ ಅಲ್ಲಾಹನ ಭಯ ಬೇಕು. ಆ ಭಯ ಇದ್ದರೆ ಮಾತ್ರ ಅದು ಸರಿಯಾಗ್ತದೆ. ಉದಾಹರಣೆಗೆ ಒಂದು ಕ್ಲಾಸ್ ರೂಮಿನಲ್ಲಿ ಟೀಚರ್ಸ್ ಇಲ್ಲ ಇದ್ದರೆ ಪಕ್ಕದ ಕ್ಲಾಸ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಆ ಮಕ್ಕಳಿಗೆ ನಮ್ಮನ್ನು ನೋಡುವ ಒಂದು ಶಕ್ತಿ ಉಂಟು. ಅಲ್ಲ, ನನ್ನನ್ನು ನೋಡ್ತಾರೆ, ನನ್ನನ್ನು ಯಾರು ನೋಡುವುದಿಲ್ಲ ಎಂಬ ಒಂದು ಭಾವನೆ ಬಂದರೆ ಅಲ್ಲಿ ಶಾಂತಿ ಇರಲಿಕ್ಕೆ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಪ್ರತಿಯೊಬ್ಬರು ಕೂಡ ನನ್ನನ್ನು ನೋಡುವ ಒಂದು ಶಕ್ತಿ ಉಂಟು, ಅದರಲ್ಲಿ ನಾವು ಜವಾಬು ಹೇಳಲಿಕ್ಕೆ ಉಂಟು, ಅದರ ಆಧಾರದಲ್ಲಿ ವಿಜಯ ಪರಾಜಯ ಆಗಲಿಕ್ಕೆ ಉಂಟು ಎಂಬುದು ಭಾವನೆ ನಮ್ಮಲ್ಲಿ ಇದ್ದರೆ ಖಂಡಿತ ನಾವೆಲ್ಲರೂ ಯಶಸ್ವಿ ಆಗ್ಬೋದು. ಆದ ಕಾರಣ ನಾನು ಆಲ್ರೆಡಿ ಟೈಮ್ ಆಗಿದೆ, ಹೆಚ್ಚು ಮಾತಾಡೋದಿಲ್ಲ. ಅಲ್ಲಾಹನು ಇದೇ ರೀತಿಯಲ್ಲಿ ನಾನು ಅಲ್ಲಾಹನ ಸ್ವರ್ಗದಲ್ಲಿ ನಮಗೆ ಕೊಡಲಿಕ್ಕೆ ಅಲ್ಲಾಹನು ಅನುಗ್ರಹಿಸಲಿ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. The roots of all goodness lie in the soil of appreciation. It is therefore both an honor and a pleasure to express our sincere gratitude to all those who contributed to the success of this event. I invite Janab Abdul Karim, Secretary of Shanti Educational Trust, to deliver the vote of thanks. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ. ಎಲ್ಲರಿಗೂ ದೇವನ ಶಾಂತಿ. ಅಲ್ಹಮ್ದುಲಿಲ್ಲಾಹ್. ನಾನು ಸಣ್ಣದರಲ್ಲಿ ಒಂದು ಕೇಳಿದಂಥ ಒಂದು ವಚನವಿದೆ, ದೇವ ಭಯವೇ ಜ್ಞಾನದ ಆರಂಭ ಎಂದು. ಈ ದೇವಭಯದ ಮುಖಾಂತರ ಜ್ಞಾನ, ಇಡೀ ಜಾಗತಿಕ ಜ್ಞಾನವನ್ನು ಕೊಡಲಿಕ್ಕುಂಟಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಹೀರಾ ಸಂಸ್ಥೆ. ಶಾಂತಿ ಎಜುಕೇಷನ್ ಟ್ರಸ್ಟ್ನ ಕೈ ಕೆಳಗೆ ನಡೆಸಲ್ಪಡುವಂತಹ ಹೀರಾ ಶಿಕ್ಷಣ ಸಮೂಹದ 25ನೇ ರಜತ ಮಹೋತ್ಸವ, ಸಿಲ್ವರ್ ಜುಬ್ಲಿ ಕಾರ್ಯಕ್ರಮದ ಅತ್ಯಂತ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ನನಗೆ ಕೊಟ್ಟಿರುವಂತಹ ಹೊಣೆಗಾರಿಕೆಗಳು, ನಮ್ಮ ಮುಖ್ಯ ಅತಿಥಿಗಳು ಹಾಗೂ ನಿಮ್ಮೆಲ್ಲರನ್ನು ಕೂಡ ಧನ್ಯವಾದ ಕೃತಜ್ಞತೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅಲ್ಹಮ್ದುಲಿಲ್ಲಾಹ್. ನಿಮಗೆ ಈಗಾಗಲೇ ತಿಳಿದಿದೆ, UT ಇಫ್ತಿಖಾರ್ ಸಾಬ್ರವರು ಈಗಾಗಲೇ ನಮ್ಮ ಧನ್ಯವಾದ ತಗೊಂಡು ಹೋಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸುಸೂತ್ರವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟಿರುವಂಥ ಪ್ರಪ್ರಥಮವಾಗಿ ನಾನು ನಮ್ಮೆಲ್ಲರ ಸೃಷ್ಟಿಕರ್ತನಾದ ಸರ್ವಶಕ್ತನಾದ ದೇವನಿಗೆ ಪ್ರಥಮವಾಗಿ ನಾನು ಧನ್ಯವಾದ ಸಮರ್ಪಿಸುತ್ತೇನೆ, ಕೃತಜ್ಞತೆಯನ್ನು. ಯಾಕೆಂದರೆ ಈ ನಮಗೆ ಬಹಳ ಹೆದರಿಕೆ ಇತ್ತು, ಮಳೆ ಬಂದರೆ ನಮ್ಮ ಕಾರ್ಯಕ್ರಮ ಹೇಗಿರಬಹುದು ಎಂದು. ಅದರ ಸುಭದ್ರ ನೆಲೆಯಲ್ಲಿ ಅಲ್ಹಮ್ದುಲಿಲ್ಲಾಹ್ ನಮ್ಮ ಈ ಕಾರ್ಯಕ್ರಮ ಯಾವುದೇ ಅಡಚಣೆಗಳಿಲ್ಲದೆ ಸುಸೂತ್ರವಾಗಿ ನಡೆಯಿತು. ಇಂದು ನಮ್ಮ ಈ ಕಾರ್ಯಕ್ರಮದ ಸಕ್ಸಸ್ಗೆ ಇನ್ನೋರ್ವ ಅತ್ಯಂತ ದೊಡ್ಡ ಕಾರಣೀಭೂತರಾಗಿದ್ದಾರೆ ಜನಾಬ್ ಅಬ್ದುಲ್ಲಾ ಜಾವೇದ್ ಸಾಬ್ರವರು. ಏಜ್ ಅಕಾಡೆಮಿಕ್ ಆ್ಯಂಡ್ ಸೈನ್ಸ್ ರಿಸರ್ಚಿಂದು ಡೈರೆಕ್ಟರ್ ಆಗಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮ ಬಂದು ಸನ್ನಗಾಣಿಸಿದ್ದಕ್ಕಾಗಿ ಬಹಳ ಹೃತ್ಪೂರ್ವಕ ನಾನು ಧನ್ಯವಾದ ಕೋರುತ್ತೇನೆ. ಹಾಗೂ ಅವರನ್ನು ಹಾನರ್ ಮಾಡಲು, ಅವರನ್ನು ಗೌರವಿಸಲು ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರಾದಂಥ KM ಅಶ್ರಫ್ ಸಾಬ್ರವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾನರ್ ಮಾಡಿದಂಥ ಉಪಾಧ್ಯಕ್ಷರಿಗೆ ಹಾಗೂ ಗೌರವ ಪಡೆದಂತಹ ಅಬ್ದುಲ್ಲಾ ಜಾವೇದ್ ಸಾಬ್ರವರಿಗೆ. ಮುಖ್ಯ ಅತಿಥಿ ಬಹಳ ಉತ್ತಮವಾದ ಭಾಷಣ ಮಾಡಿದ್ದಾರೆ, ಬಹಳಷ್ಟು ಮೌಲ್ಯಯುತವಾದ ಉಪದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಮಿಸಸ್ ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಲ್ಲಿಮಾರ್ರವರು. ಅವರನ್ನು ನಾನು ನಮ್ಮ ಶಾಂತಿ ಎಜುಕೇಷನ್ ಟ್ರಸ್ಟ್ ಪರವಾಗಿ ಹಾಗೂ ನಮ್ಮೆಲ್ಲರ ಈ ಶಾಲೆಯ ಪರವಾಗಿ ಬಹಳ ಹೃತ್ಪೂರ್ವಕವಾದ
ಕೃತಜ್ಞತೆಯನ್ನು ಧನ್ಯವಾದವನ್ನು ಕೊಡ್ತೇನೆ. ಅವರಿಗೆ ಹಾನರ್ ಮಾಡಲು ನಾನು ನಮ್ಮ ಅವರೊಂದಿಗೆ ಅಡ್ಮಿನಿಸ್ಟ್ರೇಟರ್ ಜಾಕೀರ್ ಸಾಬ್ರವರೊಂದಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ನಿಮಗೆಲ್ಲರೂ ತಿಳಿದ ನಮ್ಮ ಇನ್ವಿಟೇಷನಲ್ಲಿ ಮೊಹಮ್ಮದ್ ಕುಂಜಿಯವರಿದ್ದರು. ಅವರ ಪ್ಲೇಸಿಗೆ ನಮಗೆ ನಿನ್ನೆ ಅಷ್ಟೇ ಅವರು ಬ್ಯಾಂಗ್ಳೂರಿಗೆ ಹೋಗ್ತಾರೆ ಎಂದು ತಿಳಿದಾಗ ಆಗಲೇ ನಾವು ಇಶಾಕ್ ಪುತ್ತೂರವನ್ನು ಕರೆದೆವು. ಬಹಳ ತಟ್ಟನೆ ನಮಗೆ ಅದರ ಅನುಮೋದನೆಯನ್ನು ಕೂಡ ಕೊಟ್ಟರು. ಹಾಗೆ ಸಡನ್ಲಿಯಾಗಿ ಸ್ಪೀಕರ್ ಸಿಗುವುದಿಲ್ಲ, ಬಹಳ ಉನ್ನತವಾದ ಭಾಷಣ ಕೂಡ ಮಾಡಿದ್ದಾರೆ. ನಾನು ಅವರಿಗೂ ಕೂಡ ಶಾಂತಿ ಎಜುಕೇಷನ್ ಟ್ರಸ್ಟ್ನ ಪರವಾಗಿ ಧನ್ಯವಾದ ಸಮರ್ಪಿಸ್ತೇನೆ ಮತ್ತು ಅವರನ್ನು ಗೌರವಿಸಲು ನಾನು ಹನೀಫ್ ಸರ್, ನಮ್ಮ ಸಂಸ್ಥೆಯ ಸದಸ್ಯರಾದ ಹನೀಫ್ ಸರ್ಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಅತ್ಯಂತ ಹತ್ತಿರ ನಮ್ಮ ನೆರೆಕೆರೆಯಾಗಿರುವಂಥ ಡೆಲ್ಟಾ ಕಾರ್ಪೊರೇಷನ್ ಇದರ ಪ್ರಧಾನ ಚೇರ್ಮನ್ ಆಗಿರುವ, ನಮಗೆಲ್ಲರಿಗೂ ಪರಿಚಿತರಾಗಿರುವ, ನಮ್ಮ ಅತ್ಯಂತ ಆತ್ಮೀಯರಾಗಿರುವ ಡೆಲ್ಟಾ ಮೊಯ್ದೀನ್ ಸಾಬ್ರವರು ನಮ್ಮ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಾಷಾ ಅಲ್ಲಾ. ನಾನು ಅವರಿಗೂ ಕೂಡ ಗೌರವವನ್ನು ಕೊಡಲು ನಮ್ಮ ರವರೊಂದಿಗೆ ನಮ್ಮ ಚೇರ್ಮನ್ ಮಹಮ್ಮೂದ್ ಸಾಬ್ರವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಗೌರವ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ನಮ್ಮ ಬೆಂಡೋಲು ಬಾಗಿರುವಂತಹ ಶರೀಫ್ ಸೂರಲ್ಪಾಡಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಗೌರವಿಸಲು ನಾನು ನಮ್ಮ ಸಂಸ್ಥೆಯ ಬೆಂಡೋಲು ಬಾಗಿರುವ ಇನ್ನೋರ್ವ ಮುಖ್ಯ ಅತಿಥಿ ಇದ್ದಾರೆ ನಮ್ಮ ಈ ವೇದಿಕೆಯಲ್ಲಿ, ಮೆಹಫೂಜುರ್ ರಹಮಾನ್ ಅವರೊಂದಿಗೆ ನಾನು ಅವರಿಗೆ ಗೌರವಿಸಲು ನಾನು ಕೇಳ್ಕೊಳ್ತಾ ಇದ್ದೇನೆ. ನಿಮಗೆಲ್ಲರೂ ತಿಳಿದೆ, ಈ ಸಂಸ್ಥೆಯ ನಮ್ಮ ನಡೆಸುವಂಥ ಟ್ರಸ್ಟೀಸ್ಗಳು ನಮ್ಮ ಎದುರಿದ್ದಾರೆ, ವೇದಿಕೆಯಲ್ಲಿದ್ದಾರೆ, ಕೆಳಗಿದ್ದಾರೆ, ನಮ್ಮ ಕರೆಸ್ಪಾಂಡ್ಗಳಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಪ್ರಥಮವಾಗಿ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಮಾಜಿ ಪಿ ಟಿ ಅಧ್ಯಕ್ಷರಿದ್ದಾರೆ, ಉದಾಹರಣೆಗೆ ಶರೀಫ್ ಬಜ್ಪೆ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಮಯದಲ್ಲಿ ಹೃತ್ಪೂರ್ವಕ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಡಿಸ್ಸಕ್ಕೆ ಬಹಳಷ್ಟು ಆ್ಯಡ್ಗಳನ್ನು ಕೊಟ್ಟಂಥ ಬಹಳಷ್ಟು ಮಹನೀಯರಿದ್ದಾರೆ, ವೇದಿಕೆಯಲ್ಲೂ ಎದುರಿನಲ್ಲೂ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಹೃತ್ಪೂರ್ವಕವಾದ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ನಮ್ಮ ಈ ಸಂಸ್ಥೆಯಲ್ಲಿ 25 ವರ್ಷ ನಿರಂತರ ಬಹಳ ನಿಷ್ಕಳಂಕವಾದ ಎಲ್ಲ ವಿಧದಲ್ಲೂ ನಮ್ಮ ಸಂಸ್ಥೆಯ ಒಂದು ಅಂಗವಾಗಿ ಎಲ್ಲ ವಿಧದಲ್ಲೂ 25 ವರ್ಷ ಕೂಡ ಈ ಸಂಸ್ಥೆಯ ಹಿತ ಚಿಂತಕರಾಗಿ ದುಡಿದಂಥ 25 ವರ್ಷ ಈ ತನ್ನ ಅಮೂಲ್ಯವಾದ ಆ ಸಮಯವನ್ನು ಇದಕ್ಕೆ ಕೊಟ್ಟಿದ್ದಾರೆ. ಇಂದು ಗೌರವಿಸಲ್ಪಟ್ಟಂತಹ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ, ಅವರ ಪೇರೆಂಟ್ಸ್ಗಳು ಇದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ಬಹಳ ಹೃತ್ಪೂರ್ವಕವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ನಮ್ಮ ಕಾರ್ಯಕ್ರಮ ಚಂದವಾಗಲಿಕ್ಕೆ ನಮ್ಮ ಪೇರೆಂಟ್ಸ್ಗಳು ಬಂದಿದ್ದಾರೆ, ಅವರನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಈ ಕಾರ್ಯಕ್ರಮ ಹೇಗೆ ಚೆಂದ ಆಗಬೇಕು ಎಂಬುದು ಅವರ ಉದ್ದೇಶವಾಗಿತ್ತು. ಅಲ್ಹಮ್ದುಲಿಲ್ಲಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಪೇರೆಂಟ್ಸ್ಗಳಿಗೆ ನಾನು ಹಾಗೂ ನಮ್ಮ ಪರ ಊರಿನ ಎಲ್ಲ ಮಹನೀಯರಿಗೆ, ನಮಗೆ ಎಲ್ಲ ವಿಧದಲ್ಲೂ ಸಹಾಯ ಮಾಡಿದ ಹಲವಾರು ನಮ್ಮ ಡೋನರ್ಸ್ಗಳು ಕೂಡ ಇದ್ದಾರೆ. ನಮ್ಮ ಹತ್ತಿರದ ಹಲವಾರು ಕಾಲೇಜುಗಳ ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಮ್ಯಾನೇಜ್ಮೆಂಟ್ ಕಮಿಟಿ ಇದ್ದಾರೆ. ನಮ್ಮ JHನ ಸ್ಕೂಲ್ ಗ್ರೂಪ್ನಲ್ಲಿರುವ ಎಲ್ಲ ಶಾಲೆಗಳ ಮುಖ್ಯಸ್ಥರು ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಹೃತ್ಪೂರ್ವಕ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ನಮ್ಮ ಮುಖ್ಯವಾಗಿ ನಾನು ಮರೆತಂಥ ಒಂದು ವಿಷಯ, ನಮ್ಮ ಸೊಳ್ಳೆಯೂರು ಬಿಡುಗಡೆ ಆಯಿತು ಇವತ್ತು. ಅದು ಒಂದು ದೊಡ್ಡ ತಂಡದ ಕೆಲಸವಾಗಿದೆ. ಸುಮಾರು 6-7 ತಿಂಗಳ ದೊಡ್ಡ ಪರಿಶ್ರಮ ಅದರಲ್ಲಿ ನಡೆದಿತ್ತು. ಅದರಲ್ಲಿ ಎಡಿಟರ್ ಆಗಿ ಫರ್ಹಾನರವರಿದ್ದರು. ಅವರು ಕೂಡ ಈಗ ಅದರ ಹಲವಾರು ಘಟ್ಟಗಳನ್ನು ತಿಳಿಸಿದರು, ಅದು ಹೇಗೆ ಉಂಟಾಯಿತು ಎಂಬುದು. ನಾನು ಅವರಿಗೆ ಮತ್ತು ಅವರ ಅಂಡರ್ನಲ್ಲಿರುವ ಎಲ್ಲ ಎಡಿಟೋರಿಯಲ್ ಕಮಿಟಿಗೆ ನಾನು ಈ ಸಂದರ್ಭದಲ್ಲಿ ಬಹಳ ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ನಮ್ಮ ಶಾಲೆಯ ಟೀಚಿಂಗ್ ಸ್ಟಾಫ್ಗಳಿದ್ದಾರೆ, ಅವರೆಲ್ಲರ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಹಳಷ್ಟು ಟೀಚಿಂಗ್ ಸ್ಟಾಫ್ಗಳಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಾನ್ ಟೀಚ್ ಸ್ಟಾಫ್ಗಳಿದ್ದಾರೆ, ಅವರಿಗೂ ಕೂಡ
ಬಹಳ ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮೀಡಿಯಾಗಳಿದೆ, ಸನ್ಮಾರ್ಗ ಮೀಡಿಯಾ ಬಂದಿದ್ದಾರೆ, ಇದೆ ಮತ್ತು ಚಾನೆಲ್ 8 ಇದೆ. ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ MC ಮಾಡಿದಂತಹ ನಮ್ಮ 2 ವಿದ್ಯಾರ್ಥಿನಿಗಳು ಮತ್ತು ಅವರಿಗೆ ಡೈರೆಕ್ಷನ್ ಮಾಡಿದಂತಹ ನಮ್ಮ ಸ್ಟಾಫ್ ಅವರಿಗೂ ಕೂಡ ನಾನು ಒಂದೇ ಮಾತನಾಡಿ ಬಹಳ ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೋರುತ್ತಾ, ಸರ್ವಶಕ್ತನಾದ ಅಲ್ಲಾಹ್, ಒಂದು ವೇಳೆ ನಾನು ಯಾರಾದರೂ ಧನ್ಯವಾದ ಮರೆತಿದ್ದೆ, ನಮ್ಮ ಕಿರಾತ್ ಮತ್ತು ತರಾನ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ತಿಳಿದಿದೆ, ನಿನ್ನೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಓರ್ವ ದೊಡ್ಡ ಮೇಧಾವಿ, ನಮ್ಮ ಮಂಗಳೂರಿನ ಕಾಜಿಯವರಾದಂತಹ ಫೋಕ ಅಹಮದ್ ಮುಸ್ಲಿಯಾರವರು ಅವರ ಇಂತಿಕಾಲಾಯಿತು. ಅವರು ಅಲ್ಲಾಹನೆಡೆಗೆ ಪ್ರಯಾಣ ಮಾಡಿದರು. ಬಹಳಷ್ಟು ಸಾಮುದಾಯಿಕ ಮತ್ತು ಧಾರ್ಮಿಕ ವಲಯದಲ್ಲಿ ಬಹಳಷ್ಟು ಕೆಲಸ ಮಾಡಿದಂತಹ ಓರ್ವ ದೊಡ್ಡ ಮೇಧಾವಿ ಕೂಡ ನಮ್ಮೆಲ್ಲರ ನಾಯಕರಾಗಿದ್ದರು. ಅವರು ನಮ್ಮನ್ನು ಗಲಿದರು ನಿನ್ನೆ. ಅಲ್ಲಾಹನು ಅವರಿಗೆ ಎಲ್ಲ ರೀತಿಯಲ್ಲೂ, ಸರ್ವಶಕ್ತನಾದ ದೇವನು ಅವರಿಗೆ ಎಲ್ಲ ರೀತಿಯಲ್ಲೂ ಅವರ ಕರ್ಮಕ್ಕೆ ತಕ್ಕುದಾದ ಫಲವನ್ನು ಕೊಡಲಿ. ಈ ದುನಿಯಾ ಮತ್ತು ಆಖಿರತಿನಲ್ಲಿ ಅವರಿಗೆ ಸಕ್ಸಸ್ ಮಾಡಲಿ, ಅವರನ್ನು ವಿಜಯಗೊಳಿಸಿ ಜನ್ನಾತುಲ್ ಫಿರ್ದೌಸ್ ಎಂಬ ಆ ಸ್ವರ್ಗಕ್ಕೆ ಅವರನ್ನು ಪ್ರವೇಶಿಸಲೆಂದು ಹೇಳ್ತೇನೆ. ಕೊನೆಯದಾಗಿ ಎಲ್ಲರಿಗೂ ಪುನೊಮ್ಮೆ ಈ ಹಿರಾ ಶಿಕ್ಷಣ ಸಂಸ್ಥೆಯ ಪರವಾಗಿ ಪುನೊಮ್ಮೆ ನಿಮಗೆ ಸ್ಟೂಡೆಂಟ್ಸ್ಗಳಿದ್ದಾರೆ, ನಮ್ಮ ಹಿರಾದ PUC ಡಿಗ್ರಿ ಸ್ಟೂಡೆಂಟ್ಸ್ಗಳಿದ್ದಾರೆ, ಹೈಸ್ಕೂಲ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ ಪುನೊಮ್ಮೆ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಆಖಿರ್ ದಾವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. Thank you and congratulations to the entire Hira family. Thank you one and all for your presence and support. May the legacy of Hira institutions continue to flourish for generations to come.